ಓಟು ನಿನ್ನ ಅಧಿಕಾರ, ನೀನೇ ಆರಿಸು ಸರಕಾರ. ಓಟು ನೀಡದೆ ನೀನು ಕುಂತರೆ ನಿನಗೆ ನೀನೇ ಮಾಡಿಕೊಳ್ಳುವೆ ಅಪಚಾರ. ಅರಸ ಯಾರೇ ಆಗಿರಲಿ ಅವನು ನಮ್ಮ ಸೇವಕನು, ಇದನ್ನು ಅರಿತರೆ ಜನ್ಮ ಸಾರ್ಥಕ. ದಾಸನು ಅಲ್ಲ ಇಲ್ಲಿ ಯಾವುದೇ ಮತದಾರ. 18 ಆದವರೇ ಬನ್ನಿ, ಯುವ ಶಕ್ತಿ ತೋರ್ಬೆರಳ ತನ್ನಿ. 5 ಕೋಟಿ ಓಟು ನೀಡಿ ದಾಖಲೆ ಬರೆಯೋಣ. ಮಾಡಿ 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 ಮತದಾನ, ಇರಲಿ ದೇಶದ ಮೇಲೆ ಅಭಿಮಾನ. ಹೊರಗೆ ಬನ್ನಿ ಬೇಡ ಬಿಗುಮಾನ, ನಾಡು ದೊಡ್ಡದು ಸ್ವಾಮಿ ನಮಗಿಂತ. ಭ್ರಷ್ಟ ನಾಯಕರ ಹುಟ್ಟಿಗೆ ಕಾರಣ ಮತ ನೀಡದ ಪ್ರಜೆಯು. ಉತ್ತಮ ರಾಷ್ಟ್ರಕ್ಕೆ ಕೆಚ್ಚಿನ ಪ್ರಜೆಯೇ ಎಂದೆಂದಿಗೂ ಪ್ರಭುವು. ಭ್ರಷ್ಟ ನಾಯಕರ ಹುಟ್ಟಿಗೆ ಕಾರಣ ಮತ ನೀಡದ ಪ್ರಜೆಯು. ಉತ್ತಮ ರಾಷ್ಟ್ರಕ್ಕೆ ಕೆಚ್ಚಿನ ಪ್ರಜೆಯೇ ಎಂದೆಂದಿಗೂ ಪ್ರಭುವು. ಬನ್ನಿ ಮನಸ್ಸು ಮಾಡೋಣ, ಹೊಸದೇ ಕನಸು ಕಾಣೋಣ. ಇದು ಕರ್ತವ್ಯ, ಇದು ಕರ್ತವ್ಯ, ರಾಷ್ಟ್ರ ರಚಿಸೋಣ. ಮಾಡಿ 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 ಮತದಾನ, ಇರಲಿ ದೇಶದ ಮೇಲೆ ಅಭಿಮಾನ. ನಮ್ಮ ಓಟು ನಮಗೆ ಬಹುಮಾನ, ತಿರುಗಿ ನೋಡಲಿ ನಮ್ಮನು ಶತಮಾನ. ಮಾಡಿ 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 ಮತದಾನ, ಇರಲಿ ದೇಶದ ಮೇಲೆ ಅಭಿಮಾನ. ಇರಲಿ ದೇಶದ ಮೇಲೆ ಅಭಿಮಾನ, ಇರಲಿ ದೇಶದ ಮೇಲೆ ಅಭಿಮಾನ. ನಗರಸಭಾ ವ್ಯಾಪ್ತಿಯ 27 ವಾರ್ಡ್ ಇತ್ತು ಪುರಸಭಾ ವ್ಯಾಪ್ತಿ ಇರುವಾಗ. ಈಗ 31 ವಾರ್ಡ್ ಆಗಿದೆ. 31 ವಾರ್ಡಲ್ಲಿ ನಮ್ಮ 27ನೇ ವಾರ್ಡನ್ನು 3 ತುಂಡು ಮಾಡಿದ್ದಾರೆ. 18, 17, 18, 19 ಈ 3 ತುಂಡು ಮಾಡಿ ಇಡೀ ಒಂದು ಕ್ಷೇತ್ರವನ್ನು ಈಗ ಉಳ್ಳಾಲ ನಗರಸಭೆಗೆ 31 ವಾರ್ಡ್ ಆಗಿದೆ. ನಾವು CPM ವತಿಯಿಂದ 5 ಜನರು ನಿಂತಿದ್ದೇವೆ. ಒಂದು ಪಕ್ಷೇತರವಾಗಿ ನಮ್ಮ ಬೆಂಬಲಿತ ಅಭ್ಯರ್ಥಿ ಇದ್ದಾರೆ. ಒಟ್ಟು 6 ಜನ ನಾವು ಇದ್ದೇವೆ. ಈ ಸಲ ನಾವು ಉಳ್ಳಾಲ ಪುರಸಭೆಯ ನಗರಸಭೆಯ ಒಳಗೆ ನಾವು ಇವತ್ತು ಕೆಲಸ ಮಾಡಲಿಕ್ಕೆ ಅಲ್ಲಿ ಏನಾಗ್ತದೆ ಅಂದರೆ, ಉಳ್ಳಾಲ ಪುರಸಭೆ ಒಳಗೆ ಯಾರು ಹೋದರೂ ಇವತ್ತಿನವರೆಗೆ ಸರಿಯಾದ ಕೆಲಸವನ್ನು ನಿರ್ವಹಿಸಿಲ್ಲ. ಯಾವ ವಾರ್ಡಲ್ಲಿ ಹೋದರು ನಾವು 31 ವಾರ್ಡಲ್ಲಿ ಸಹ ನಾವು CPM ಪಕ್ಷದ ವತಿಯಿಂದ ಜನಸಾಮಾನ್ಯರ ಮಧ್ಯದಲ್ಲಿ ಇರುವವರು. ಹಾಗಾಗಿ 31 ವಾರ್ಡಿಗೆ ಹೋದರೂ ಕೆಲವು ಕಡೆಯಲ್ಲಿ ಮಾತ್ರ ಕೆಲಸ ಆಗಿದೆ. ನಾನು 17ನೇ ವಾರ್ಡಿನಲ್ಲಿ ನಿಂತಿದ್ದೇನೆ. 17 ವಾರ್ಡು ಭಾಳಷ್ಟು ಕುಗ್ರಾಮವಾಗಿದೆ. ಭಾಳಷ್ಟು ಇದಕ್ಕಿಂತ ಮೊದಲು ಇಲ್ಲಿ ಕಾಂಗ್ರೆಸ್ ಗೆದ್ದಿದೆ. ಗೆದ್ದ ನಂತರ ಇಲ್ಲಿ ಏನೂ ಕೆಲಸ ಆಗಲಿಲ್ಲ. ಹಾಗಾಗಿ ಇಲ್ಲಿ ನಾನು CPM ವತಿಯಿಂದ ನಾನು ಇಲ್ಲಿ ಸ್ಪರ್ಧೆಗೆ ಇಳಿದಿದ್ದೇನೆ. ಹಾಗೆಯೇ 18 ವಾರ್ಡ್ ಉಂಟು. 18 ವಾರ್ಡಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿ ಕಮಲಾಕ್ಷರವರು ನಿಂತಿದ್ದಾರೆ. ಹಾಗೆಯೇ ನಮ್ಮ ಚೆಂಬುಗುಡ್ಡೆಯಲ್ಲಿ ರವಿ ಅಂತ ದಿವಾಕರ್ ಅಂತ ನಿಂತಿದ್ದಾರೆ. ಮತ್ತು ಭಟ್ನಗರದಲ್ಲಿ ಪ್ರಮೀಳಾ ಅಂತ ನಿಂತಿದ್ದಾರೆ. ಹಾಗೆ ನಮ್ಮ ಕೆರೆಬೈಲು ವಾರ್ಡಲ್ಲಿ ಲಕ್ಷ್ಮಣ ಕೆರೆಬೈಲ್ ಅಂತ ಅವರು ನಿಂತಿದ್ದಾರೆ. ಮತ್ತು ಹಾಗೆಯೇ ನಮ್ಮ ಪಕ್ಷೇತರ ಬೆಂಬಲಿತ ಅಭ್ಯರ್ಥಿ ಶೋಭಾ ಅಂತ ಬಂಡಿಕೊಟ್ಟೆದಲ್ಲಿ ನಿಂತಿದ್ದಾರೆ. ಈ ಸಲ ನಾವು 5 ವಾರ್ಡಲ್ಲಿ ಸಹ ನಮಗೆ ಭಾಳಷ್ಟು ಈ ಒಂದು ಮತವನ್ನು ಕೊಡ್ತೇನೆ ಅಂತ ನಮಗೆ ಭರವಸೆ ಕೊಟ್ಟಿದ್ದಾರೆ. ಖಂಡಿತ ನಾವು ಗೆಲ್ತೇವಂತ ಗೆದ್ದು ನಗರಸಭೆಯೊಳಗೆ ಆಗುವಂಥ ಎಲ್ಲ
ಏನು ಇವತ್ತು ನಗರಸಭೆಯೊಳಗೆ ನಡೀತಾ ಇದೆ, ಇವತ್ತು ನಗರಸಭೆಯೊಳಗೆ ನಗರಸಭೆ ಒಳಗೆ ಇವತ್ತು ಹೈವೇ ಇದೆ, ನಮ್ಮ ಇಲ್ಲಿಂದ ಮೇಲ್ಸೇತುವೆ ನಡೀತಾ ಇದೆ. ಆ ಮೇಲ್ಸೇತುವೆ ಈ ಪುರಸಭೆ ಒಳಗಡೆ ಇರುವುದು. ಆ ಪುರಸಭೆ ಒಳಗಡೆ ಇರುವುದನ್ನು, ಆ ಮೇಲ್ಸೇತುವೆಯನ್ನು ಇಷ್ಟರವರೆಗೆ ಪುರಸಭೆ ಏನು ಅದಕ್ಕೆ ಕ್ರಮ ವಹಿಸಿಕೊಂಡಿದೆ, ಎಷ್ಟು ಜೀವ ಹೋಯ್ತಂತ ನಮಗೆ ಅದು ಅಲ್ಲಿ ದಾರಿಯಲ್ಲಿ ಹೋಗುವಾಗ. ಇನ್ನು ಮಳೆಗಾಲದಲ್ಲಿ ಸೊಂಟದವರೆಗೆ ತೋಡು ಚರಂಡಿ ಏನು ಇಲ್ಲದೆ ಆ ತೋಡು ಚರಂಡಿಯ ಒಳಗಡೆ ನಾವು ದಾಟಿ ಬರುವಂಥ ವ್ಯವಸ್ಥೆ ಇದೆ. ಇನ್ನೊಂದು ಕಡಲ್ ಕೊರೆತ ಇದೆ. ಇಲ್ಲಿ ನಮ್ಮ ಹತ್ತಿರದ ಉಳ್ಳಾಲ ನಗರಸಭಾ ಇರುವಂಥ ಬದಿಯಲ್ಲಿ ಹಲವಾರು ಇವತ್ತು ಕಡಲ್ ಕೊರೆತದಿಂದ ಬಹಳ ತೊಂದರೆಗೊಳಗಾಗಿದ್ದಾರೆ. ಅವರಿಗೂ ಇವತ್ತು ಶಾಸಕರು, ಸಂಸದರು ಎಲ್ಲರೂ ಇದ್ದಾರೆ. ಏನು ಅದಕ್ಕೆ ಸರಿಯಾದ ಒಂದು ವ್ಯವಸ್ಥಿತ ರೀತಿಯಲ್ಲಿ ಏನು ಮಾಡಲಿಲ್ಲ. ಅದಕ್ಕೆ ಬೇಕಾಗಿ ನಾವು ಇವತ್ತು CPM ಪಕ್ಷ ಒಂದು ಸ್ವರ ಎತ್ತಬೇಕಂತ ಆ ನಗರಸಭೆ ಒಳಗಡೆ ಹೋಗಿ, ಇವತ್ತಿನವರೆಗೆ ಕಾಂಗ್ರೆಸ್ ಪಕ್ಷ ಮೆಜಾರಿಟಿಯಲ್ಲಿ ಅಲ್ಲಿ ಗೆದ್ದಿದೆ. ಅವರು 27 ಜನ ಪ್ರತಿನಿಧಿಗಳಿದ್ದರು. ಇವತ್ತಿನವರೆಗೆ ಏನು ಅಲ್ಲಿ ಮಾತಾಡದೆ ಇನ್ನೂ 25 ಕೋಟಿ ಒಳಚರಂಡಿಗೆ ಅಂತ ಹಣ ತಂದು ಹಾಕಿದ್ದಾರೆ. ಈ ಒಳಚರಂಡಿ ವ್ಯವಸ್ಥೆ ಎಲ್ಲ ರಸ್ತೆಗಳನ್ನು ಒಳಚರಂಡಿಗೆ ಅಗೆದು ಅದು ಒಳಚರಂಡಿಯಾಗಿ ಇಲ್ಲ, ಅದಕ್ಕೆ ಸರಿಯಾದ ಮ್ಯಾನುವಲ್ ವ್ಯವಸ್ಥೆ ಆಗಲಿಲ್ಲ. ಇನ್ನು ನೀರಿನ ವ್ಯವಸ್ಥೆ, ಇಲ್ಲಿ ಸರಿಯಾದ ನೀರಿನ ವ್ಯವಸ್ಥೆ, ತುಂಬ್ಯದಿಂದ ನೀರು ಬರ್ತಾ ಇದೆ. ಅದು ಇಡೀ ತುಂಬ್ಯದ ನೀರು ಇಡೀ ನಮ್ಮ ಈ ಪ್ರಾದೇಶಕ್ಕೆ 27ನೇ ವಾರ್ಡ್ನಲ್ಲಿ ಅರ್ಧಕ್ಕೆ ಹೋಗ್ತಾ ಇದೆ. ಆ ಅರ್ಧಕ್ಕೆ ಹೋಗುವುದರಿಂದ ಇವತ್ತು ಆ ಇಡೀ ವಾರ್ಡಿಗೆ ಪಸರಿಸುವಂಥ ಕೆಲಸಗಳಾಗಬೇಕು. ಹಾಗೆಯೇ ದೊಡ್ಡ ದೊಡ್ಡ ತೋಡುಗಳಿವೆ, ಆ ತೋಡುಗಳಿಗೆ ಬದಿ ಕಲ್ಲು ಕಟ್ಟುವಂಥ ಕೆಲಸಗಳಾಗಬೇಕು. ಹಾಗೆಯೇ ಹೊಳೆ ಬದಿ ನಮ್ಮದು ಈ ಭಾಗ 17ನೇ ವಾರ್ಡು, ಹೊಳೆಯ ಹತ್ತಿರ ಇರುವಂಥದ್ದು. ಎಲ್ಲಿಯೂ ಹೋಗುವಾಗ ರಸ್ತೆಗಳಿಲ್ಲ, ಒಳಚರಂಡಿಗಳು ಇಲ್ಲ, ಮತ್ತು ಸರಿಯಾದ ನೀರಿನ ವ್ಯವಸ್ಥೆ ಹೋಗುವ ವ್ಯವಸ್ಥೆ ಇಲ್ಲ. ಅದಕ್ಕಾಗಿ ನಾವು ಇವತ್ತು CPM ಪಕ್ಷ 6 ಕಡೆಯಲ್ಲಿ ನಿಂತಿದ್ದೇವೆ. ಖಂಡಿತ ಉಳ್ಳಾಲ ಪುರಸಭೆಯಲ್ಲಿ ಹೋಗಿ ಈ ಜನಸಾಮಾನ್ಯರ ಬಗ್ಗೆ ನಾವು ಮಾತಾಡಲಿಕ್ಕೆ ಅಪೇಕ್ಷೆ ಪಡ್ತೇವೆ ಅಂತ ಹೇಳ್ತಾ ನಾನು ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಉಳ್ಳಾಲ ನಗರಸಭೆಯ ಚುನಾವಣೆ ಈಗಾಗಲೇ ನಡೀತಾ ಇದೆ. ಕಳೆದ ಸಲದ ಚುನಾವಣೆಯಲ್ಲಿ ಉಳ್ಳಾಳದಲ್ಲಿ 28ರಲ್ಲಿ 17 ಸ್ಥಾನವನ್ನು ಕಾಂಗ್ರೆಸ್ ಪಕ್ಷ ಗಳಿಸಿ ನಾವು 5 ವರ್ಷ ಭಾಳಷ್ಟು ಒಂದು ಉತ್ತಮ ಆಡಳಿತವನ್ನು ಕೊಟ್ಟಿದ್ದೇವೆ. ಜೊತೆಗೆ ಇದೀಗ ಕರ್ನಾಟಕ ರಾಜ್ಯದಲ್ಲಿ ಕಳೆದ 5 ವರ್ಷದ ಕಾಂಗ್ರೆಸ್ ಸರ್ಕಾರ ಬಹುಶಃ ಇಡೀ ರಾಜ್ಯದಾದ್ಯಂತ ಕೊಟ್ಟಂತಹ, ಸಿದ್ದರಾಮಯ್ಯನವರು ಕೊಟ್ಟಂತಹ ಕೆಲವೊಂದು ಯೋಜನೆಗಳು, ಬಹುಶಃ ಕರ್ನಾಟಕ ಸರ್ಕಾರದ ಚುನಾವಣೆಯಲ್ಲಿ ನಾವು ಏನೋ ಒಂದು ಕಾರಣದಿಂದ ಪರಾಜಿತವಾಗಿದ್ದರೂ ಕೂಡ ಜನ ಈಗ ಭಾಳಷ್ಟು ಬೇಸರದಲ್ಲಿದ್ದಾರೆ. ಯಾಕೆಂತ ಹೇಳಿದರೆ ಸ್ವಾತಂತ್ರ್ಯ ಇತಿಹಾಸದಲ್ಲಿ ಸಿದ್ದರಾಮಯ್ಯವರು ಕೊಟ್ಟಂಥ ಒಂದು ಯೋಜನೆಗಳು, ಬಡವರ ಬಗ್ಗೆ ತಾಳಿದಂಥ ಕಾಳಜಿ, ಇದಕ್ಕೆ ನಾವು ಸ್ಪಂದನೆ ಮಾಡಲಿಕ್ಕೆ ಆಗಲಿಲ್ಲ ಅಂತಕ್ಕಂಥ ಒಂದು ರೀತಿಯ ಬೇಸರ ಬಹುಶಃ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಬಡವರಿಗೆ ಮತ್ತು ಮತದಾರರಿಗಿದೆ. ಇದೀಗ ಈ ಸ್ಥಳೀಯ ಚುನಾವಣೆಯಲ್ಲಿ ಖಂಡಿತ ಅದನ್ನು ಕಾಂಗ್ರೆಸ್ಸಿನ ಪರವಾಗಿ ಅವರು ಮಾಡಲಿಕ್ಕೆ ತಯಾರಾಗಿದ್ದಾರೆ. ಈಗಾಗಲೇ ನಾನು ಉಳ್ಳಾಳ ವ್ಯಾಪ್ತಿಯಲ್ಲಿ ನಮ್ಮ ಈ ಪುರಸಭಾ ವ್ಯಾಪ್ತಿಯಲ್ಲಿ ಎಲ್ಲ ಕಡೆಗೂ ನಾನು ಚುನಾವಣೆ ನಾವು ಸಂದರ್ಶನ ಕೊಟ್ಟಿದ್ದೇನೆ. ಬಹುಶಃ ಜನ ಮುಗಿಬೀಳ್ತಾ ಇದ್ದಾರೆ. ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳನ್ನು ಖಂಡಿತ ನಾವು ಗೆಲ್ಲಿಸ್ತೇವೆ. ಯಾಕೆಂತ ಹೇಳಿದರೆ ಒಂದು ಕಳೆದ ಸರ್ಕಾರ ಮಾಡಿದಂಥ ಸಾಧನೆ, ಇನ್ನೊಂದು ನಮ್ಮ ಸಚಿವರು UT ಖಾದರ್ ಅವರು ಬಹುಶಃ ನಿರಂತರವಾಗಿ ದಿನದ 24 ಗಂಟೆಯಲ್ಲಿ 18 ಗಂಟೆ ಕೂಡ ಕ್ಷೇತ್ರದ ಅಭಿವೃದ್ಧಿಗೆ ಮತ್ತು ಬಡವರ ಆರ್ಥಿಕವಾಗಿ ಹಿಂದುಳಿದವರ ಸೇವೆಯನ್ನು ಮಾಡತಕ್ಕಂಥ ಒಬ್ಬ ಸಮರ್ಥ ನಾಯಕ UT ಖಾದರ್ ಅವರ ಸಾಧನೆ, ಇದೆಲ್ಲವನ್ನು ಮನಗಂಡು ಮತ್ತು ಕಳೆದ 5 ವರ್ಷದ ಆಡಳಿತೆಯಲ್ಲಿ ನಮ್ಮ ಕೌನ್ಸಿಲರ್ಗಳು ಮಾಡಿದಂತಹ ಸೇವೆ, ಇದನ್ನೆಲ್ಲ ಪರಿಗಣಿಸಿ ಜನ ಮುಗಿಬೀಳ್ತಾ ಇದ್ದಾರೆ. ನಮ್ಮ ಈಗಿನ 31 ಅಭ್ಯರ್ಥಿಗಳ ಪೈಕಿ ನನ್ನ ಅನಿಸಿಕೆ ಪ್ರಕಾರ 25ರಿಂದ ಮೇಲೆ 30ರ ಕೆಳಗೆ ಈ ಅಂತರದಲ್ಲಿ ನಮ್ಮ ಅಭ್ಯರ್ಥಿಗಳು ಆಯ್ಕೆಯಾಗಿ ಬರ್ತಾರೆ ಅಂತಕ್ಕಂಥ ಭರವಸೆ ನನಗಿದೆ. ಅದು ಬರಲಿ ಅಂತೇಳಿ ನಾನು ಪ್ರಾರ್ಥಿಸಿಕೊಂಡು ನನ್ನ ಮಾತನ್ನು ಕೊನೆಗೊಳಿಸುತ್ತೇನೆ. ಕಲ್ಲಾಪು ಪಟ್ಲ 17ನೇ ವಾರ್ಡ್ನಲ್ಲಿ ನಿಂತಿದ್ದೆ ನಾನು. ನಮ್ಮ ಗೆಲುವು ಖಚಿತ, ಸೋಲುವ ಪ್ರಶ್ನೆಯಿಲ್ಲ. ಇಲ್ಲಿ ಎಲ್ಲ ಸಮುದಾಯದವರು ನಮಗೆ ಸಹಕಾರ ಮಾಡಿದ್ದಾರೆ. ನಮ್ಮ ನಗರಸಭೆಯಲ್ಲಿ ನಮ್ಮನ್ನು ಮೆಜಾರಿಟಿ ಬರ್ತದೆ.
ನಮ್ಮ ಪಕ್ಷದವರು ಅಧ್ಯಕ್ಷ ಆಗ್ತಾರೆ. ನಾವೆಲ್ಲರೂ ನಮಗೆ ಇಲ್ಲಿ ಸಹಕಾರ ಮಾಡಿದ್ದಾರೆ. ಮುಸ್ಲಿಮ್ನವರು, ಹಿಂದೂನವರು, ಕ್ರಿಶ್ಚಿಯನ್ನವರು. ನಾವು ಗೆಲುವು ಖಚಿತನೇ. ಈಗ ತಾನೇ ನಮ್ಮ ಉಳ್ಳಾಲ ನಗರಸಭೆಯಲ್ಲಿ 31 ವಾರ್ಡ್ನಲ್ಲಿ ಎಲ್ಲರೂ ನಮ್ಮಲ್ಲಿ ಇನ್ನಾಗ್ತಾರೆ. ನಮ್ಮ ಸರ್ಕಾರ ಬರ್ತದೆ, ಸೋಲುವ ಪ್ರಶ್ನೆಯಿಲ್ಲ. ನಾವು ಅತಿ ಬಹುಮತದಲ್ಲಿ ಗೆಲ್ಲುತ್ತೇವೆ. ಎದುರು ಪಕ್ಷ ಡಿಪಾಸಿಟ್ ಇಲ್ಲದಾಗೆ ಮಾಡ್ತೇವೆ. ಕರುನಾಡ ನಾಗರಿಕರೆಂದು ಮತ ನೀಡುವಿಕೆಯಲ್ಲಿ ಮುಂದು ಹೆಮ್ಮೆಯಿಂದ ತೋರಿ ನಿಮ್ಮ ತೋರು ಬೆರಳನ್ನ ಮಾಡಿ 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 ಮತದಾನ, ಇರಲಿ ದೇಶದ ಮೇಲೆ ಅಭಿಮಾನ. ಮಾಡಿ 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 ಮತದಾನ, ಇರಲಿ ದೇಶದ ಮೇಲೆ ಅಭಿಮಾನ. ಸಭೆಗೆ ಚುನಾವಣೆ ನಡೀತಾ ಇದೆ. ಕಾರ್ಯಕರ್ತರು ಇಲ್ಲಿಯ ಮತದಾರರು ಬಹಳ ಉತ್ಸಾಹದಿಂದ ಇವತ್ತು ಭಾಗವಹಿಸುತ್ತಿದ್ದಾರೆ. ಕಾಂಗ್ರೆಸ್ ಪಕ್ಷದ ಪರವಾಗಿ ಇಲ್ಲಿಯ ಜನರು ಇವತ್ತು ತಮ್ಮ ಒಲವನ್ನು ಕೂಡ ತೋರಿಸುತ್ತಿದ್ದಾರೆ. ಈ ಒಂದು ವಾರ್ಡ್ನಲ್ಲಿ ಮತ್ತೆ ಗೆದ್ದೇ ಬರುತ್ತೆ ಎಂಬ ವಿಶ್ವಾಸ ಇವತ್ತು ನಮಗೆ ಇದೆ. ನಮ್ಮ ಜೊತೆ ಇವತ್ತು DCC ಅಧ್ಯಕ್ಷ ಅಂತ ಹರೀಶ್ ಕುಮಾರ್ ಅವರು, ನಮ್ಮ KPC ಸೆಕ್ರೆಟರಿ ಆಗಿರುವಂಥ ಮಮತಾ ಕಟೀರವರು, ನಮ್ಮ ಅಲ್ಪಸಂಖ್ಯಾತರ ರಾಜ್ಯ ವಿಭಾಗದ ಉಪಾಧ್ಯಕ್ಷ ಅಂತ ಸಲೀಂ ಅವರು, DC ಜನರಲ್ ಸೆಕ್ರೆಟರಿ ಸಂತೋಷ್ ಅವರು, ಕಾರ್ಪೊರೇಟ್ ಆಗಿರುವಂಥವ್ರು ಮತ್ತು ರೌಫ್ ಅವರು ಇರಲಿ, ನಮ್ಮ ನೀರಜ್ ಪೂಜಾರಿ ಇರಲಿ, ಅಷ್ಟೇ ನಮ್ಮ ಕ್ಯಾಂಡಿಡೇಟ್ ಅಂತ ರವಿ ಅವರು ಮತ್ತು ಬೂತಾಧ್ಯಕ್ಷರು ಎಲ್ಲರೂ ಕೂಡ ಸಹಕಾರ ಕೊಟ್ಟು ಎಲ್ಲ ನಮ್ಮ ಕಾರ್ಯಕರ್ತರು ಇತರ ಯುವಕರೆಲ್ಲ ಸೇರಿ ಅತ್ಯಂತವಾಗಿ ಕೆಲಸ ಇವತ್ತು ಬಹಳಷ್ಟು ಆ ಒಂದು ಶ್ರಮದ ಕೆಲಸ ಅಂತ ಹೇಳಿಕೆ ಬಯಸ್ತೀವಿ. ಜಿಲ್ಲೆಯಲ್ಲಿ 3 ಕಡೆ ಚುನಾವಣೆ ನಡೀತಾ ಇದೆ. ಪುತ್ತೂರು ನಗರಸಭೆ, ಉಳ್ಳಾಲ ನಗರಸಭೆ ಮತ್ತು ಬಂಟ್ವಾಳ ಪುರಸಭೆ 3 ಸ್ಥಳೀಯ ಸಂಸ್ಥೆಯ ಚುನಾವಣೆಗಳಲ್ಲಿ ಕೂಡ ಕಾರ್ಯಕರ್ತರು ಬಹಳಷ್ಟು ಉತ್ಸಾಹದಿಂದ ಕೆಲಸ ಮಾಡ್ತಾ ಇದ್ದಾರೆ. ಮತ್ತು ಇಲ್ಲಿ ಉಳ್ಳಾಲದಲ್ಲಿ ಸಚಿವರಾದ ಸನ್ಮಾನ್ಯ UT ಖಾದರ್ ಅವರ ನೇತೃತ್ವದಲ್ಲಿ ಬ್ಲಾಕ್ ಕಾಂಗ್ರೆಸ್ ಮತ್ತು ಎಲ್ಲ ಘಟಕಗಳು ಸೇರಿ ಒಳ್ಳೆಯ ರೀತಿಯಲ್ಲಿ ಅಭ್ಯರ್ಥಿಗಳನ್ನು ಸೇರಿಸಿಕೊಂಡು ಪಾದಯಾತ್ರೆ ಮಾಡೋದ್ರ ಮುಖಾಂತರ ಮತಯಾಚನೆ ಮಾಡಿ ಇವತ್ತು ಚುನಾವಣೆ ನಡೀತಾ ಇದೆ. ಒಳ್ಳೆಯ ರೀತಿಯಲ್ಲಿ ಮತದಾನ ಆಗ್ತಾ ಇದೆ. ಹೆಚ್ಚು ಮತದಾನ ಆಗ್ತಾ ಇರುವಂಥ ಸಂದರ್ಭಗಳು ಅದರಲ್ಲಿ ಮತ್ತೆ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಅಧಿಕಾರ ಬರ್ತದೆ ಅನ್ನುವಂಥ ವಿಶ್ವಾಸ ನಮಗಿದೆ. ಬಂಟ್ವಾಳದಲ್ಲಿ ಕೂಡ ರಮನಾಥ್ ರೈ ಅವರ ನೇತೃತ್ವದಲ್ಲಿ ಬೆಳಿಗ್ಗೆಯಿಂದ ರಾತ್ರಿವರೆಗೆ ಅವರು ಪಾದಯಾತ್ರೆಯನ್ನು ಮಾಡಿ ಎಲ್ಲ ಅಭ್ಯರ್ಥಿಗಳ ಪರವಾಗಿ ಮತಯಾಚನೆಯನ್ನು ಮಾಡಿದ್ದಾರೆ. ಬಂಟ್ವಾಳದಲ್ಲಿ ಹಾಗೆ ಪುತ್ತೂರಿನಲ್ಲಿ ಕೂಡ ಶಕುಂತಲಾ ಶೆಟ್ಟಿ ಅವರ ನೇತೃತ್ವದಲ್ಲಿ ಪಾದಯಾತ್ರೆಗಳನ್ನು ಮಾಡಿ ಮತಯಾಚನೆ ಮಾಡಿ ಅಭ್ಯರ್ಥಿಗಳ ಪರವಾಗಿ ಬಹಳಷ್ಟು ಶ್ರಮ ವಹಿಸಿದ್ದಾರೆ. ಆದ್ದರಿಂದ 3 ಕಡೆ ಕೂಡ ನಮಗೆ ಕಾಂಗ್ರೆಸ್ ಗೆಲ್ಲುವಂಥ ಒಂದು ದೊಡ್ಡ ಅವಕಾಶ ಇದೆ ಅಂತೇಳಿ ನಾವು ಭಾವಿಸ್ತೇವೆ. ಎಲ್ಲ ಹೋದ ಕಡೆ ಕೂಡ ಈ ಸರಿ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳ ಗೆಲುವು ಖಚಿತ. 3 ಕಡೆಯಲ್ಲಿ ಕೂಡ ನಾವೇ ಪುರಸಭೆಯಲ್ಲಿ ಮೇಲುಗೈಯನ್ನು ಸಾಧಿಸ್ತೇವೆ ಎನ್ನುವಂತಹ ನಂಬಿಕೆ ಇದೆ. ಮತದಾರರಿಗೆ ಈಗಾಗಲೇ ಕೇಂದ್ರ ಸರ್ಕಾರದ ಬೆಲೆ ಏರಿಕೆ ನೀತಿಗಳು ಜನಮಾನಸವನ್ನು ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಜನಮನರ ಇಂಗಿತದಲ್ಲಿ ಇವತ್ತಿನ ಬೆಲೆ ಏರಿಕೆಯಿಂದಾಗಿ ಜನಸಾಮಾನ್ಯರಿಗೆ ಜೀವನವನ್ನು ಸಾಗಿಸುವುದೇ ಕಷ್ಟ ಆಗುವಂತಹ ನೆಲೆಯಲ್ಲಿ ಇವತ್ತು ಪ್ರತಿಯೊಂದು ನಾಗರಿಕರು ಕೂಡ ಕಾಂಗ್ರೆಸ್ ಪಕ್ಷದ ಒಲವಿಗೆ ಕೈಯನ್ನು ತೋರ್ಪಡಿಸ್ತಾ ಇದ್ದಾರೆ ಅನ್ನೋದನ್ನು ಗೊತ್ತಾಗಿದೆ. ಆ ನೆಲೆಯಲ್ಲಿ ನಮ್ಮ ಪಕ್ಷದ ಎಲ್ಲ ಅಭ್ಯರ್ಥಿಗಳಿಗೂ ಕೂಡ ಗೆಲುವು ಖಚಿತ ಅನ್ನೋದನ್ನು ಹೇಳಲಿಕ್ಕೆ ಬಯಸ್ತೇನೆ. ಥ್ಯಾಂಕ್ ಯು. ನಿನ್ನ ಬೆರಳಲಿ ನಾಡಿನ ಭವಿಷ್ಯ ಅಡಗಿಹುದು ಮಹನೀಯ. ಶಾಹಿ ಚುಕ್ಕಿಯ ಧರಿಸು ಈ ದಿನ ತಪ್ಪದಲೇ ಮಹಾರಾಯ. ಕರುನಾಡ ನಾಗರಿಕರೆಂದು ಮತ ನೀಡುವಿಕೆಯಲ್ಲಿ ಮುಂದು ಹೆಮ್ಮೆಯಿಂದ ತೋರಿ ನಿಮ್ಮ ತೋರು ಬೆರಳನ್ನ. ಮಾಡಿ 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 ಮತದಾನ, ಇರಲಿ ದೇಶದ ಮೇಲೆ ಅಭಿಮಾನ. ಮಾಡಿ 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 ಮತದಾನ, ಇರಲಿ ದೇಶದ ಮೇಲೆ ಅಭಿಮಾನ.
ಅಧಿಕಾರ ನೀನೇ ಆರಿಸು ಸರಕಾರ ಓಟು ನೀಡದೆ ನೀನು ಕುಂತರೆ ನಿನಗೆ ನೀನೇ ಮಾಡಿಕೊಳ್ಳುವೆ ಅಪಚಾರ ಅರಸ ಯಾರೇ ಆಗಿರಲಿ ಅವನು ನಮ್ಮ ಸೇವಕನು ಇದನ್ನು ಅರಿತರೆ ಜನ್ಮ ಸಾರ್ಥಕ ದಾಸನು ಅಲ್ಲ ಇಲ್ಲಿ ಯಾವುದೇ ಮತದಾರ 18 ಆದವರೆ ಬನ್ನಿ ಯುವ ಶಕ್ತಿ ತೋರ್ಬೆರಳ ತನ್ನಿ 5 ಕೋಟಿ ಓಟು ನೀಡಿ ದಾಖಲೆ ಬರೆಯೋಣ ಮಾಡಿ 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 ಮತದಾನ ಇರಲಿ ದೇಶದ ಮೇಲೆ ಅಭಿಮಾನ ಹೊರಗೆ ಬನ್ನಿ ಬೇಡ ಬಿಗುಮಾನ ನಾಡು ದೊಡ್ಡದು ಸ್ವಾಮಿ ನಮಗಿಂತ ಭ್ರಷ್ಟ ನಾಯಕರ ಹುಟ್ಟಿಗೆ ಕಾರಣ ಮತ ನೀಡದ ಪ್ರಜೆಯು ಉತ್ತಮ ರಾಷ್ಟ್ರಕ್ಕೆ ಕೆಚ್ಚಿನ ಪ್ರಜೆಯೇ ಎಂದೆಂದಿಗೂ ಪ್ರಭುವು ಭ್ರಷ್ಟ ನಾಯಕರ ಹುಟ್ಟಿಗೆ ಕಾರಣ ಮತ ನೀಡದ ಪ್ರಜೆಯು ಉತ್ತಮ ರಾಷ್ಟ್ರಕ್ಕೆ ಕೆಚ್ಚಿನ ಪ್ರಜೆಯೇ ಎಂದೆಂದಿಗೂ ಪ್ರಭುವು ಬನ್ನಿ ಮನಸ್ಸು ಮಾಡೋಣ ಹೊಸದೇ ಕನಸು ಕಾಣೋಣ ಇದು ಕರ್ತವ್ಯ ರಾಷ್ಟ್ರ ರಚಿಸೋಣ ಮಾಡಿ 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 ಮತದಾನ ಇರಲಿ ದೇಶದ ಮೇಲೆ ಅಭಿಮಾನ ನಮ್ಮ ಓಟು ನಮಗೆ ಬಹುಮಾನ ತಿರುಗಿ ನೋಡಲಿ ನಮ್ಮನು ಶತಮಾನ ಮಾಡಿ 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 ಮತದಾನ ಇರಲಿ ದೇಶದ ಮೇಲೆ ಅಭಿಮಾನ ಇರಲಿ ದೇಶದ ಮೇಲೆ ಅಭಿಮಾನ ಇರಲಿ ದೇಶದ ಮೇಲೆ ಅಭಿಮಾನ ಓಟು ನಿನ್ನ ಅಧಿಕಾರ ನೀನೇ ಆರಿಸು ಸರಕಾರ ಓಟು ನೀಡದೆ ನೀನು ಕುಂತರೆ ನಿನಗೆ ನೀನೇ ಮಾಡಿಕೊಳ್ಳುವೆ ಅಪಚಾರ ಅರಸ ಯಾರೇ ಆಗಿರಲಿ ಅವನು ನಮ್ಮ ಸೇವಕನು ಇದನ್ನು ಅರಿತರೆ ಜನ್ಮ ಸಾರ್ಥಕ ದಾಸನು ಅಲ್ಲ ಇಲ್ಲಿ ಯಾವುದೇ ಮತದಾರ 18 ಆದವರೆ ಓಟು ನಿನ್ನ ಅಧಿಕಾರ ನೀನೇ ಆರಿಸು ಸರಕಾರ ಓಟು ನೀಡದೆ ನೀನು ಕುಂತರೆ ನಿನಗೆ ನೀನೇ ಮಾಡಿಕೊಳ್ಳುವೆ ಅಪಚಾರ ಅರಸ ಯಾರೇ ಆಗಿರಲಿ ಅವನು ನಮ್ಮ ಸೇವಕನು ಇದನ್ನು ಅರಿತರೆ ಜನ್ಮ ಸಾರ್ಥಕ ದಾಸನು ಅಲ್ಲ ಇಲ್ಲಿ ಯಾವುದೇ ಮತದಾರ 18 ಆದವರೆ ಬನ್ನಿ ಯುವ ಶಕ್ತಿ ತೋರ್ಬೆರಳ ತನ್ನಿ 5 ಕೋಟಿ ಓಟು ನೀಡಿ ದಾಖಲೆ ಬರೆಯೋಣ ಮಾಡಿ 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 ಮತದಾನ ಇರಲಿ ದೇಶದ ಮೇಲೆ ಅಭಿಮಾನ ಹೊರಗೆ ಬನ್ನಿ ನಾನು ಮೊಹಮ್ಮದ್ ಮುಷರಫ್ ಉಲಾಲ್ ಸೆನರಬೈಲು ಒಂದು 3ನೇ ವಾರ್ಡಿನಿಂದ SDP ಪಕ್ಷದಿಂದ ನಾನು ಅಭ್ಯರ್ಥಿಯಾಗಿ ಸ್ಪರ್ಧಿಸ್ತಾ ಇದ್ದೇನೆ. ಈಗಾಗಲೇ ನಮ್ಮ ಮತದಾನ ಕೇಂದ್ರ ಇಲ್ಲಿ ಮುಕ್ತಾಯವಾಗ್ತಾ ಬಂದಿದೆ. ಸುಮಾರು ಶೇಕಡ 80ರಷ್ಟು ಮತದಾನ ಇಲ್ಲಿ ನಡೆದಿದೆ. ಅದೇ ರೀತಿ ನಮ್ಮ ಪಕ್ಷಕ್ಕೆ ಈ ಬಾರಿ
ಮಾಡಿ ನಮ್ಮ ವಾರ್ಡ್ನಿಂದ ಗೆಲುವು ಎಂಬ ವಿಶ್ವಾಸದೊಂದಿಗೆ ನಾನು ಹೇಳ್ತಾ ಇದ್ದೇನೆ. ಅದೇ ರೀತಿ ಈ ಬಾರಿ ಉಳ್ಳಾಲ ನಗರಸಭೆಗೆ SDPI ಪಕ್ಷವು ಕಾಲಿಟ್ಟು ಒಂದು ನಿರ್ಣಾಯಕ ಶಕ್ತಿಯಾಗಿ ಹೊರಹೊಮ್ಮಲಿದೆ ಎಂದು ನಾನು ಒಂದು ವಿಶ್ವಾಸವನ್ನು ಇಟ್ಟಿದ್ದೇನೆ. ಅದೇ ರೀತಿ ನಮ್ಮ ವಾರ್ಡ್ನಿಂದ ನಮ್ಮ ಕಾರ್ಯಕರ್ತರು ಹಾಗೂ ಎಲ್ಲ ಮತದಾರರು ದುಡಿದಂಥ ಎಲ್ಲ ಕಾರ್ಯಕರ್ತರಿಗೂ ಮತದಾರರಿಗೂ ನಾನು ಮೊದಲನೇದಾಗಿ ಅಭಿನಂದನೆಯನ್ನು ಹೇಳ್ತಾ ಇದ್ದೇನೆ. ಅದೇ ರೀತಿ ಈ ಬಾರಿ ನಮಗೆ ಗೆಲುವು ವಿಶ್ವಾಸ ಇದೆ ಎಂದು ಹೇಳುತ್ತಾ ಉಳ್ಳಾಲ ನಗರ ಪಂಚಾಯತ್ ಚುನಾವಣೆಯಲ್ಲಿ ಜಾತ್ಯತೀತ ಜನತಾದಳ 21 ಅಭ್ಯರ್ಥಿಗಳು ಸಮರ್ಥ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಿ ಇವತ್ತಿನ ಚುನಾವಣೆಯಲ್ಲಿ ಈ ಚುನಾವಣೆ ಎದುರಿಸ್ತಾ ಇದೆ. ಉಳ್ಳಾಲದ ಕ್ಷೇತ್ರದಾದ್ಯಂತ ಹೊಸ ಬದಲಾವಣೆಯನ್ನು ನಿರೀಕ್ಷಿಸಿದಂಥ ಜನತೆ, ವಿದ್ಯಾವಂತರು, ಬುದ್ಧಿವಂತರು, ಚಾಣಾಕ್ಷರಾದಂಥ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡುವ ನಿಟ್ಟಿನಲ್ಲಿ ಉಳ್ಳಾಲದೊಂದು ಹೊಸ ಬದಲಾವಣೆಯನ್ನು ತರುವಂಥ ಧಾವಂತದಲ್ಲಿದ್ದಾರೆ. ಉಳ್ಳಾಲದಲ್ಲಿ ಜನತಾದಳದ ಅಭ್ಯರ್ಥಿಗಳು ಸ್ಪರ್ಧಿಸುತ್ತಿರುವಂಥ ಉಳ್ಳಾಲ ಕೋಡಿ ಹಸೀನ್ ಅಶ್ರಫ್, ಅದೇ ರೀತಿ ಸುಭಾಷ್ ನಗರ ಏರಿಯಾದಲ್ಲಿ ಅಬ್ದುಲ್ ಬಶೀರ್, ಮುಕ್ಕಚ್ಚೇರಿ 2ನೇ ವಾರ್ಡ್ನಲ್ಲಿ ಖಲೀಲ್ ಅಬ್ಬಾಸ್, ಮಾಸ್ತಿಕಟ್ಟೆಯಲ್ಲಿ ಬಶೀರ್ ಇಸ್ಮಾಯಿಲ್, ಸುಂದರಿಬಾಗ್ನಲ್ಲಿ ಹಮ್ಜಾ, ಅದೇ ರೀತಿಯಲ್ಲಿ ಮೇಲಂಗಡಿ ವಾರ್ಡ್ನಲ್ಲಿರುವಂಥ ಅಬ್ದುಲ್ ಜಬ್ಬಾರ್, ಮಿಲ್ಲತ್ ನಗರ ವಾರ್ಡ್ನಲ್ಲಿರುವಂಥ ಮೀನಾ ಡಿಸೋಜಾ, ಸಾರಮ್ಮ, ಬಚ್ಚಿಬಡುಪಿನ ಸಾರಮ್ಮ, ಹಳೆಕಳದ ಜಾಕಿರ್ ಹುಸೇನ್, ದಿನಕರ್ ಉಲ್ಲಾಲ್, ಗಂಗಾಧರ್ ಉಲ್ಲಾಲ್, ಮಂಚಿಲ ವಾರ್ಡಿನ ಗಂಗಾಧರ್ ಉಲ್ಲಾಲ್, ರೂಪೇಶ್ ಮೊಂತೇರು, ಇವರಿಗೆಲ್ಲ ಅಭೂತಪೂರ್ವ ರೀತಿಯಲ್ಲಿ ನಮಗೆ ಬೆಂಬಲ ಕಂಡು ಬರ್ತಾ ಇದೆ. ಖಂಡಿತವಾಗಿಯೂ ಈ ಬಾರಿ ನಾವು ಜಾತ್ಯತೀತ ಜನತಾದಳದ ಅಭ್ಯರ್ಥಿಗಳನ್ನು ಗೆಲ್ಲಿಸಿ ನಾವು ಅಧಿಕಾರಕ್ಕೆ ಬರ್ತೇವೆ. ಈ ಜನತೆ ಯಾವ ನಿರೀಕ್ಷೆಯನ್ನು ನಮ್ಮ ಮೇಲೆ ಇಟ್ಟಿದ್ದಾರೋ ಆ ಭರವಸೆಯನ್ನು ನಾವು ಯಶಸ್ವಿಯಾಗಿ ನೆರವೇರಿಸಿಕೊಡ್ತೇವೆ. ನಾವು ಯಾವ ಪ್ರಣಾಳಿಕೆಯಲ್ಲಿ ಜಾತ್ಯತೀತ ಜನತಾದಳ ಯಾವ ಪ್ರಣಾಳಿಕೆಯಲ್ಲಿ ಏನು ಹೇಳಿದ ಇಲ್ಲಿಯ ಜನರಿಗೆ ಸತತವಾಗಿ ನೀರು ಕೊಡುವಂಥದ್ದು ಮತ್ತು ತ್ಯಾಜ್ಯ ನಿರ್ವಹಣೆ ಮಾಡುವಂಥದ್ದು ಮತ್ತು ಹೊಸ ರೀತಿಯ ಬದಲಾವಣೆಯ ರೀತಿಯಲ್ಲಿ ನಾವು ಒಂದು ಸೌಹಾರ್ದದ ಮಾದರಿ ನಗರವನ್ನಾಗಿ ಉಳ್ಳಾಲವನ್ನು ಅಭಿವೃದ್ಧಿಪಡಿಸುವ ನಿಟ್ಟಿನಲ್ಲಿ ಕರ್ನಾಟಕದಲ್ಲಿಯೇ ಕೂಡ ಉಳ್ಳಾಲವನ್ನು ಒಂದು ಅಭಿವೃದ್ಧಿಯ ನಗರ ಎಂಬ ಪ್ರತೀತಿಯನ್ನು ನಾವು ಇಲ್ಲಿ ತರ್ತೇವೆ. ಖಂಡಿತವಾಗಿಯೂ ಆ ಜನತೆ, ಈ ಉಳ್ಳಾಲದ ಜನತೆ ನಮಗೆ ಬೆಂಬಲಿಸ್ತಾರೆ. ನಾವು ಈ ನಗರ ಸಭಾ ಚುನಾವಣೆಯಲ್ಲಿ ಯಶಸ್ವಿ ಆಗ್ತೇವೆ. ನಮ್ಮ ಅಧಿಕಾರವು ಖಂಡಿತವಾಗಿ ಬರ್ತದೆ ಎಂಬ ವಿಶ್ವಾಸವಿದೆ. ನಮಗೆಲ್ಲರಿಗೂ ಕೂಡ ನಾವು ಧನ್ಯವಾದವನ್ನು ಅರ್ಪಿಸ್ತೇವೆ. ನಮ್ಮೊಂದಿಗೆ ನಮ್ಮ ಜನತಾದಳದ ರಾಜ್ಯ ನಾಯಕರಾದಂಥ ಹಾಜಿ ಅಬೂಬಕರ್ ನಾಟಕಲ್ರವರಿದ್ದಾರೆ. ಈ ಕ್ಷೇತ್ರದ ಅಧ್ಯಕ್ಷರಾದಂಥ ಮೋಹನ್ ದಾಸ್ ಶೆಟ್ಟಿ ಅವರು ಕೂಡ ಸತತವಾಗಿ ದುಡಿತಿದ್ದಾರೆ. ಸಂಚಲನಾ ಸಮಿತಿಯ ಪ್ರಮುಖರಾದ ಕೌನ್ಸಿಲರ್ ಫಾರೂಕ್ ರವರಿದ್ದಾರೆ. ಅದೇ ರೀತಿ ಮೀನಾ ಡಿಸ್ ಅವರಿದ್ದಾರೆ, ಅಬ್ದುಲ್ ಜಬ್ಬಾರ್ ರವರಿದ್ದಾರೆ. ನೂರಾರು ಕಾರ್ಯಕರ್ತರು ನಮ್ಮೊಂದಿಗೆ ಇವತ್ತು ದುಡಿದ ಹನೀಫ್ ಮಲಾರ್ ರವರಿದ್ದಾರೆ, ಅಶ್ರಫ್ ಅವರಿದ್ದಾರೆ, ಹುಸೇನ್ ಮಿಲತ್ ನಗರ್ ರವರಿದ್ದಾರೆ. ನೂರಾರು ಕಾರ್ಯಕರ್ತರು ನಮ್ಮೊಂದಿಗೆ ಇವತ್ತು ಸತತವಾಗಿ ದುಡಿತಾರೆ, ಅವಿಶ್ರಾಂತವಾಗಿ ದುಡಿದಿದ್ದಾರೆ. ಅವರ ದುಡಿಮೆ ಫಲವಾಗಿ ಈ ಉಳ್ಳಾಲದ ಜನತೆ ನಮ್ಮ ಮೇಲಿಟ್ಟಂಥ ಪ್ರೀತಿ ವಿಶ್ವಾಸದ ಫಲವಾಗಿ ನಾವು ಉಳ್ಳಾಲದಲ್ಲಿ ಅಧಿಕಾರಕ್ಕೆ ಬರ್ತೇವೆ ಎಂಬ ವಿಶ್ವಾಸವನ್ನು ಭರವಸೆಯನ್ನು ತಾಳಿದ್ದೇವೆ. ನಾವು ನಮ್ಮ ಮೇಲಿಟ್ಟಂಥ ಭರವಸೆಯನ್ನು ಕೂಡ ನಾವು ಈಡೇರಿಸ್ತೇವೆ ಅಂತ ಹೇಳಿ ಒಂದು ಭರವಸೆಯನ್ನು ಕೂಡ ನಾವು ಕೊಡಲಿಕ್ಕೆ ಇಷ್ಟಪಡ್ತೇವೆ. ರಾಜ್ಯದಲ್ಲೂ ಕೂಡ ಕುಮಾರಸ್ವಾಮಿ ನೇತೃತ್ವದ ಆಡಳಿತ ನಡೆಸ್ತಾ ಇದೆ. 100 ದಿನಗಳು ಕಳೆದು ಕೂಡ ಇವತ್ತು ಜನಸ್ಪಂದನೆ ಸರ್ಕಾರವನ್ನು ನೀಡಿದೆ. ಆ ಜನಸ್ಪಂದನೆಯ ಸರ್ಕಾರ ಯಾವ ರೀತಿ ಜನರನ್ನು ತಲುಪ್ತಾ ಇದೆ ಎಂಬುದು ರಾಜ್ಯ ಜನತೆ ಈಗಾಗಲೇ ಮನಗಂಡಿದ್ದಾರೆ. ನಾವು ಕಳೆದ MLC ಚುನಾವಣೆಯಲ್ಲಿ ಕೂಡ ಭೋಜೇಗೌಡರು ವಿನ್ನಾಗಿದ್ದಾರೆ. ಇಲ್ಲಿಯ ಜನತೆ ಬದಲಾವಣೆ ಬಯಸಿದ್ದಾರೆ. ಆ ಬದಲಾವಣೆ ತಕ್ಕ ಹಾಗೆ ಇಲ್ಲಿಯ ಚುನಾವಣೆ ಫಲಿತಾಂಶ ಬರ್ತದೆ ಎಂಬ ವಿಶ್ವಾಸ ನಮಗಿದೆ. ತಮಗೆಲ್ಲರಿಗೂ ಅದನ್ನು ಧನ್ಯವಾದ ಅರ್ಪಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಉಳ್ಳಾಲ ನಗರಸಭಾ ಚುನಾವಣೆಯಲ್ಲಿ ಬಿರುಸಿನ ಮತದಾನ ಒಂದು ಕಡೆಯಾದರೆ, ಇನ್ನೊಂದು ಕಡೆ ಅಚ್ಚರಿಯ ಫಲಿತಾಂಶಕ್ಕೆ ಉಳ್ಳಾಲದ ಜನತೆ ನಮ್ಮ ನಿರೀಕ್ಷೆ ಏನಿತ್ತು ಅದನ್ನು ಮೀರಿ ಇವತ್ತು ಬೆಳೆಯುತ್ತಾ ಇದೆ. ಯಾಕಂತ ಹೇಳಿದರೆ ನಾವು ಕೇವಲ 1-2 ಸ್ಥಾನಗಳನ್ನು ಮಾತ್ರ ನಿರೀಕ್ಷಿಸಿದ್ದೆವು. ಆದರೆ ಈಗ ಖಂಡಿತವಾಗಿಯೂ ಬಹುಮತದತ್ತ ನಮ್ಮ ಜನತಾದಳ ತಲುಪ್ತಾ ಇದೆ ಅಂತ ನನಗೆ ಭರವಸೆ ಕಾಣ್ತಾ ಇದೆ. ಯಾಕಂತ ಹೇಳಿದರೆ ಅಷ್ಟೊಂದು ಬಿರುಸಿನಿಂದ ಈ ಭಾಗದ ಕಾರ್ಯಕರ್ತರು ಚುನಾವಣೆಯ ಫಲಿತಾಂಶಕ್ಕಾಗಿ ಹಗಲಿರುಳು ದುಡಿದ ಪರಿಣಾಮವಾಗಿ ಒಳ್ಳೆಯ ಮತದಾನ ಕೂಡ ಆಗಿದೆ. ಖಂಡಿತವಾಗಿಯೂ ಈ ಭಾಗದಲ್ಲಿ ಏನು ಬದಲಾವಣೆಯನ್ನು ಬಯಸಿದ್ದಾರಾ ಅದು ಖಂಡಿತವಾಗಿಯೂ ಯಶಸ್ವಿ ಆಗುತ್ತೆ ಅಂತ ನನಗೆ ನಿರೀಕ್ಷೆ ಕೂಡ ಇದೆ. ಮತ್ತೊಂದು ಕಡೆ ಈ ರಾಜ್ಯದ ಜನತಾದಳ ಸರ್ಕಾರ ಉತ್ತಮ ಆಡಳಿತವನ್ನು ನೀಡಿದ ಪರಿಣಾಮ ಕೂಡ ಅನಿಸಬಹುದು. ಹಾಗೆ ಉಳ್ಳಾಲದಲ್ಲಿ ಒಂದು ಭ್ರಷ್ಟ ಹಾಗೆ ದಬ್ಬಾಳಿಕೆಯ ಆಡಳಿತ ವಿರೋಧದ ಬಗ್ಗೆ ನಾವು ಆರಂಭದಲ್ಲೇ ಪ್ರತಿಭಟನೆ ನಡೆಸಿದ್ದೆವು. ಅದರ ಪರಿಣಾಮ ಕೂಡ ಇವತ್ತು ಆಗ್ತಾ ಇದೆ ಅಂತ ಹೇಳಿ ನನ್ನ ಅನಿಸಿಕೆ. ಹಾಗೆ
ಈ ಭಾಗದಲ್ಲಿ ಏನು ಜನರ ನಿರೀಕ್ಷೆ ಏನಿದೆಯೋ ಅದನ್ನು ಖಂಡಿತವಾಗಿಯೂ ಜನತಾದಳ ಈ ಭಾಗದಲ್ಲಿ ನಡೆಸಿಕೊಡುತ್ತೆ ಅನ್ನೋ ಭರವಸೆ ನನಗಿದೆ. ಹಾಗೆ ಇಲ್ಲಿಯ ಎಲ್ಲ ಕ್ಷೇತ್ರದ ಅಭ್ಯರ್ಥಿಗಳು ಕೂಡ ಉತ್ತಮವಾಗಿ ಜನಸಂಪರ್ಕವನ್ನು ಸಾಧಿಸಿಕೊಂಡು ಒಳ್ಳೆಯ ಬಹುಮತದತ್ತ ಮುನ್ನಡೆಯಲಿಕ್ಕೆ ಎಲ್ಲರೂ ಪ್ರಯತ್ನ ಪಡ್ತಾ ಇದ್ದಾರೆ. ಖಂಡಿತವಾಗಿ ಇದರಲ್ಲಿ ಯಶಸ್ವಿ ಆಗುತ್ತದೆ. ಈ ಸಂದರ್ಭದಲ್ಲಿ ನಮ್ಮ ಎಲ್ಲ ಮತದಾರ ಬಂಧುಗಳಿಗೆ ಹಾಗೂ ನಮ್ಮ ಕಾರ್ಯಕರ್ತರಿಗೆ ಈ ಸಂದರ್ಭದಲ್ಲಿ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇವೆ. ನಿರೀಕ್ಷೆ ಇದೆ ಮತ್ತೆ ನಮಗೆ ಕೊಟ್ಟ ಸಹಕಾರ, ಎಲ್ಲರೂ ನಮಗೆ ಸಹಕಾರ ಕೊಟ್ಟಿದ್ದಾರೆ. ಜಾತ್ಯತೀತ ಜನತಾದಳ ಪಕ್ಷದಿಂದ 21 ಅಭ್ಯರ್ಥಿಗಳನ್ನು ನಾವು ಕಣಕ್ಕಿಳಿಸಿದ್ದೇವೆ. 21 ಅಭ್ಯರ್ಥಿಗಳಲ್ಲಿ ಸಾಧಾರಣ ಮಟ್ಟಿಗೆ ಎಲ್ಲರೂ ಬಹುಮತದಿಂದ ಆರಿಸಿ ಬರ್ತಾರಂತ ನಮಗೆ ವಿಶ್ವಾಸ ಇದೆ. ನಾವು ನಮ್ಮ ನಗರಸಭೆ ಅಧಿಕಾರದ ಚುಕ್ಕಾಣಿಯನ್ನು ನಮ್ಮ ಜಾತ್ಯತೀತ ಜನತಾದಳ ಪಕ್ಷವು ತೆಗೆದುಕೊಳ್ಳುತ್ತದೆ ಅಂತ ಧೈರ್ಯದಿಂದ ನಾನು ಈ ಸಂದರ್ಭದಲ್ಲಿ ಹೇಳುತ್ತಾ, ನಾವು ಇದರ ಮುಂದೆ ನಾವು ಒಂದು ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿದ್ದೇವೆ. ಆ ಪ್ರಣಾಳಿಕೆಯನ್ನು ನಾವು ಬಹುಮತದಿಂದ ನಮಗೆ ಉಳ್ಳಾಲ ನಗರಸಭೆ ಅಧಿಕಾರವನ್ನು ನೀಡಿದರೆ ಎಲ್ಲ ಪ್ರಣಾಳಿಕೆಯಲ್ಲಿದ್ದ ಎಲ್ಲ ಭರವಸೆಯನ್ನು ಈಡೇರಿಸುತ್ತೇವೆ ಎಂದು ಈ ಮೂಲಕ ಹೇಳುತ್ತಾ, ಮತದಾರ ಬಾಂಧವರಿಗೆ ಎಲ್ಲರಿಗೂ ನಮ್ಮ ಜಾತ್ಯತೀತ ಜನತಾದಳ ಪರವಾಗಿ ಕೃತಜ್ಞತೆಯನ್ನು ಅರ್ಪಿಸುತ್ತಾ, ಇನ್ನು ಮುಂದೆಯೂ ನಮಗೆ ಜಾತ್ಯತೀತ ಜನತಾದಳದ ಪಕ್ಷದಲ್ಲಿ ಭರವಸೆಯನ್ನಿಟ್ಟು ತಾವೆಲ್ಲರೂ ಒಂದೇ ಇದರಲ್ಲಿ ದುಡಿಯುತ್ತಾ ಮುಂದೆ ನಮ್ಮ ಪಕ್ಷವನ್ನು ಬಲಪಡಿಸುವಂದು ಹೇಳುತ್ತಾ, ನಮಗೆ ಹಣಬಲ ಇಲ್ಲದಿದ್ದರೂ ನಮಗೆ ಉಳ್ಳಾಲ ಕ್ಷೇತ್ರದಲ್ಲಿ ಜನಬಲ ಇದೆ. ಆ ಜನಬಲವನ್ನು ನಮ್ಮ ಕಾರ್ಯಕರ್ತ ಪಡೆಯು ಉಪಯೋಗಿಸುತ್ತಾ ಈ ಎಲ್ಲ ನಮ್ಮ 21 ವಾರ್ಡ್ನ ಎಲ್ಲ ಅಭ್ಯರ್ಥಿಗಳನ್ನು ಗೆಲ್ಲಿಸುತ್ತಾ ನಮ್ಮ ಕಾರ್ಯಕರ್ತರು ಶ್ರಮಪಟ್ಟಿದ್ದಾರೆ. ಆ ಕಾರ್ಯಕರ್ತರಿಗೂ ನಾನು ನನ್ನ ಪಕ್ಷದ ವತಿಯಿಂದ ಕೃತಜ್ಞತೆಯನ್ನು ಅರ್ಪಿಸ್ತಾ ಈ ದಿನ ನಡೆದಂತಹ ಚುನಾವಣೆಯಲ್ಲಿ 11ನೇ ವಾರ್ಡಿನ ಅಭ್ಯರ್ಥಿಯಾಗಿರುವಂತಹ ಇದರ പേര് ರಫೀಕ್ ಅವರ ಶ್ರೀಮತಿಯವರ ನತಾಶಾ ಪರ್ವೀನ್ ರವರು ಬಹುಮತದಿಂದ ಚುನಾಯಿಸುತ್ತಾರೆ ಎಂಬ ಒಂದು ವಿಶ್ವಾಸ ನಮಗಿದೆ. ಕಳೆದ ಬಾರಿಗಿಂತ ಹೆಚ್ಚಿನ ಓಟನ್ನು ಅವರು ಗಳಿಸಿಕೊಂಡು ನಮ್ಮ ಶಾಸಕರಾದ ಸಚಿವರಾಗಿರುವಂತಹ UT ಖಾದರ್ ಅವರ ಅಭಿವೃದ್ಧಿಯ ಕೆಲಸದಿಂದ ಈ ಪ್ರದೇಶದ ಎಲ್ಲ ಜನರು ಕಾಂಗ್ರೆಸ್ ಪಕ್ಷವನ್ನು ಈ ಸಲ ಚುನಾಯಿಸ್ತಾರೆ ಎಂಬ ಒಂದು ವಿಶ್ವಾಸ ನಮಗಿದೆ. ಜೊತೆಗೆ ರಫೀಕ್ ರವರು ಕೂಡ ಕಾಂಗ್ರೆಸ್ನಲ್ಲಿ ಕಳೆದ 10 ವರ್ಷಗಳಿಂದ ಕಾರ್ಯಕರ್ತರಾಗಿ ದುಡಿತಾ ಬಂದವರು. ಆದ್ದರಿಂದ ನಮ್ಮ ಅಭ್ಯರ್ಥಿ ಗೆಲುವಿನ ಪತಾಕೆಯನ್ನು ಹಾರಿಸುವುದರಲ್ಲಿ ಯಾವುದೇ ಒಂದು ಸಂಶಯ ಇಲ್ಲ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ನಮ್ಮ 3 ಕ್ಷೇತ್ರಕ್ಕೆ ನಮ್ಮನ್ನು ವೀಕ್ಷಕರಾಗಿ ನೇಮಿಸಿದ್ದರು. ಮುಸ್ತಫಾ ಮತ್ತು ರಫೀಕ್ನ ಪತ್ನಿಯವರು ಮತ್ತು ಬಂಡೀಪುರ ಕ್ಷೇತ್ರ 3 ಕ್ಷೇತ್ರದಲ್ಲಿಯೂ ಕಾರ್ಯಕರ್ತರ ಉತ್ಸಾಹ ಮತ್ತು ಮತದಾರ ಒಂದು ಇಂಟ್ರೆಸ್ಟ್ ನೋಡುವಾಗ 3 ಅಭ್ಯರ್ಥಿಯು ಗೆಲ್ಲುವುದರಲ್ಲಿ ಯಾವುದೇ ಒಂದು ಸಂಶಯ ಇಲ್ಲ. ಅದರಲ್ಲಿ ಸಹ ನಿನ್ನೆ ರಾತ್ರಿಯಿಂದ ನಾವು ನೋಡ್ತಾ ಇದ್ದೇವೆ. ನಮ್ಮ ಮುಸ್ತಫನವರು ಮತ್ತು ರಫೀಕ್ರವರ ಪತ್ನಿಯವರು ಮತ್ತು ಸರೋಜಿನಿ ಗೋಟಿಯನ್ರವರ ಕಾರ್ಯಕರ್ತರು ಮತ್ತು ಮತದಾರರು ಬಹಳ ಉತ್ಸಾಹದಿಂದ ಬಂದು ಮತ ಚಲಾವಣೆ ಮಾಡಿದ್ದಾರೆ. ಎಲ್ಲ ಕಾರ್ಯಕರ್ತರಿಗೂ ಮತ್ತು ಎಲ್ಲ ಮತದಾರರಿಗೂ ಮತ್ತು ಈ ಕ್ಷೇತ್ರದ ಜನಪ್ರಿಯ ಶಾಸಕರು ಜಿಲ್ಲಾ ಉಸ್ತುವಾರಿ ಸಚಿವರ ಆದೇಶದಂತೆ ಎಲ್ಲ ನಡೆದುಕೊಂಡಿದ್ದಾರೆ. ಎಲ್ಲರಿಗೂ ಒಂದೇ ಮಾತಲ್ಲಿ ಅಭಿನಂದನೆ ಸಲ್ಲಿಸಿ ನಾವು ವಿಜಯೋತ್ಸವಕ್ಕೆ ಸಿದ್ಧರಾಗಿದ್ದೇವೆ ಅಂತ ಹೇಳಿ ಈ ಮೂಲಕ ತಿಳಿಸ್ತೇವೆ. ಉಳ್ಳಾಲ ನಗರಸಭೆ ವ್ಯಾಪ್ತಿಯಲ್ಲಿ ಯಾವ ರೀತಿ ಹದಗೆಟ್ಟಿದೆ, ಯಾವ ಇಂಪ್ರೂವ್ಮೆಂಟ್ ಆಗಬೇಕಿತ್ತು ಅದು ಆಗ್ತಾ ಇಲ್ಲ. ಅದಕ್ಕೆ ಕಾರಣ ಮುಂಚೆ ಇದ್ದಂತಹ ಕೌನ್ಸಿಲರ್ಗಳು ಅದಕ್ಕೆ ಪ್ರೇರಣೆ ಮಾಡಲಿಲ್ಲ. ಈ ನೊಂದ ಒಂದು ಕಾರಣಕ್ಕೋಸ್ಕರ ಈ ಬಾರಿ ಉಳ್ಳಾಲ ನಗರಸಭೆಯಲ್ಲಿ ಸುಮಾರು SDPI ಪಕ್ಷವು 9 ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಿದೆ. ಖಂಡಿತವಾಗಿಯೂ ಈ ಉಳ್ಳಾಲದಲ್ಲಿ ನೊಂದಂತಹ ಪರಿಸ್ಥಿತಿಯಲ್ಲಿ ಈ ನೀರಿನ ಸಮಸ್ಯೆ ಇರ್ಬೋದು, ಚರಂಡಿಯ ಸಮಸ್ಯೆ ಇರ್ಬೋದು, ಅಥವಾ ರಸ್ತೆಯ ಸಮಸ್ಯೆ ಇರ್ಬೋದು, ಇದನ್ನೆಲ್ಲ ನೊಂದಂತಹ ಜನಸಾಮಾನ್ಯರು ಖಂಡಿತವಾಗಿಯೂ ಕೂಡ SDPIಯನ್ನು ಬೆಂಬಲಿಸಿ 9ಕ್ಕೆ 9 ಕೂಡ ನಾವು ಗಳಿಸ್ತೇವೆ ಅಂತ ಭರವಸೆಯನ್ನು ಕೂಡ ನಾವು ಇಟ್ಟಿದ್ದೇವೆ. ಕಾರಣ ಯಾಕಂತ ಹೇಳಿದರೆ ಬರುವಂತಹ ಈ ಒಂದು ಚುನಾವಣೆಯಲ್ಲಿ ನಾವು
ಖಂಡಿತವಾಗಿಯೂ ಗೆದ್ದು ಬಂದರೆ ಖಂಡಿತವಾಗಿಯೂ ಈ ಒಂದು ನಗರಸಭೆಯು ಉತ್ತಮವಾದ ಒಂದು ಅಭಿವೃದ್ಧಿಯನ್ನು ಕಾಣಲಿಕ್ಕೆ ಸಾಧ್ಯವಾಗಲಿಕ್ಕೆ ಇದೆ. ಇದಕ್ಕೆ ಈ ಬಾರಿ SDBIಗೆ ಸಹಕರಿಸಿದಂತಹ ಎಲ್ಲರನ್ನೂ ಕೂಡ ನಾವು ಅಭಿನಂದಿಸ್ತಾ ಇದ್ದೇವೆ. ಈ ಸಮಯದಲ್ಲಿ ಹೆಸರು ಹಸೈನಾರ್ ಅಂತೇಳಿ, ಇಲ್ಲಿ ಉಳ್ಳಾಲ ವಿಧಾನಸಭೆಯಲ್ಲಿ ನಾನು ಮೆಂಬರ್ ಆಗಿದ್ದೇನೆ. ಉಳ್ಳಾಲ ನಗರ ಪಂಚಾಯತ್ ಚುನಾವಣೆ ಈ ದಿನ ಅಭೂತಪೂರ್ವವಾಗಿ ನಡೆದಿದೆ. 24ನೇ ವಾರ್ಡ್ನಲ್ಲಿ BJP ಅಭ್ಯರ್ಥಿಯಾಗಿ ನಗರದ ಮಹಾಲಕ್ಷ್ಮಿ ಅವರು ಉತ್ತಮ ರೀತಿಯ ಸ್ಪರ್ಧೆ ನೀಡಿದ್ದಾರೆ. ಮತದಾರರ ಸ್ಪಂದನೆ ನಮಗೆ ಉತ್ತಮ ರೀತಿಯಲ್ಲಿ ದೊರಕಿದೆ. ಅದೇ ರೀತಿ ಇಲ್ಲಿ ನಮ್ಮ ಮಹಾಲಕ್ಷ್ಮಿ ಅವರು ಗೆಲುವು ಖಂಡಿತವಾಗಿ ಪಡಿತಾರೆ ಎಂಬ ವಿಶ್ವಾಸ ನಮಗಿದೆ. ಇನ್ನು ಅದೇ ರೀತಿ ಎಲ್ಲ 24 ಕಡೆ ನಾವು ಸ್ಪರ್ಧೆ ಮಾಡಿದ್ದೇವೆ. ಈ ಸಲ BJP ನಮ್ಮ ಉಳ್ಳಾಲ ನಗರ ಪಂಚಾಯತ್ ಅಧಿಕಾರ ಪಡೆಯುತ್ತದೆಂಬ ನಿರೀಕ್ಷೆಯಲ್ಲಿ ನಾವೆಲ್ಲ ಇದ್ದೇವೆ. ಮತದಾರರ ಉತ್ತಮ ಸ್ಪಂದನೆ ಎಲ್ಲ ಕಡೆ ಕೊಟ್ಟಿದ್ದಾರೆ. ಇಡೀ ಉಳ್ಳಾಲ ನಗರ ಪಂಚಾಯತ್ ವ್ಯಾಪ್ತಿಯಲ್ಲಿ ಉತ್ತಮ ರೀತಿಯಲ್ಲಿ ಮತದಾರರು ಯಾವುದೇ ಗಲಾಟೆ ಅಥವಾ ಯಾವುದೇ ಇದಕ್ಕೆ ಎಡೆಮಾಡಿ ಕೊಡದೆ ಉತ್ತಮ ರೀತಿಯಲ್ಲಿ ಸ್ಪಂದನೆ, ಉತ್ತಮ ರೀತಿಯಲ್ಲಿ ಒಂದು ಮತದಾನ ಕ್ರಿಯೆ ಕೂಡ ನಡೆದಿದೆ. ಎಂಗ್ಲೆ ಎಕ್ಸ್ಪೆಕ್ಟ್ ಮಂತ್ ಲೆಕ್ಕನೆ ಚುನಾವಣೆ ನಡತದೆ. ಕೆಲವೊಂದು ವಾರ್ಡ್ ಚುನಾವಣೆ ಸಮಯದ ಅವಳು ಗೊಂದಲಮಯ ವಾತಾವರಣ ತೋಜೊಂದಿತ್ತು. ಆನ ಭಾರತೀಯ ಜನತಾ ಪಾರ್ಟಿದ ಕಾರ್ಯಕರ್ತ ಬಂಧುಲೆಗಳ ಐತೊಟ್ಟಿಗೆ ಮತದಾರ ಬಂಧುಲೆಗಳ ಕೋಡಿನ ಸೂಚನೆ ಕೊಡ್ತುಂಡು. ಒವ್ವೇ ರೀತಿದ ಗಲಾಟೆ ಮನ್ಪೆರಬಲ್ಲೆ ಶಾಂತ ರೀತಿಯ ಮತದಾನಗೂ ಅವಕಾಶ ಮಂತು ಕೊರಡು. ಒಂಜಿ ವೇಳೆ ಬೈಯಡು 3 ಗಂಟೆ ಇರ್ಬೇಕ ಗಲಾಟೆ ಮಿನಿ ಮಂತಂದಾನ ನಮ್ಮ ಓಟು ಆಲಾಪುನೊಂದು ನಮ್ಮ ಓಟು ಆಲಾಪನ ಗಲಾಟೆದ ನಡುಟು ಡುಪ್ಲಿಕೇಟ್ ಓಟ್ ಬುರಿಯರೆ ಅವಕಾಶ ಉಂಡು ಪನ್ಮನ ಲೆಕ್ಕಾಚಾರಡು ಭಾರತೀಯ ಜನತಾ ಪಾರ್ಟಿದ ಕಾರ್ಯಕರ್ತ ಬಂಧುಲು ಭಾರಿ ಜಾಗ್ರತೆ ತಾಳ್ಮೆ ವಹಿಸೊಂದು ಭಾರಿ ಶೋಗರು ಚುನಾವಣೆ ಎದುರಿಸಿದರು. ಆನ SDPI ಕಾಂಗ್ರೆಸ್ ದಳದ ನಡುವೆ ಅವಳವಳು ಕೆಲವೊಂದು ವಾರ್ಡ್ ಗೊಂದಲ ನಡೆದವರ ಪೊಲೀಸ್ ಇಲಾಖೆಗಳ ತಲೆಬೆಚ್ಚಾತಂಡೆ ಅವಳು ಪೊಲೀಸ್ ಗಾಡಿ, ಪೊಲೀಸ್ ವ್ಯಾನ್, ಪೊಲೀಸ್ ಬಸ್ ಮತ ಉಂಟದನ ನಮ್ಮ ಕಣ್ಣಾರೆ ತೂತ ಅವಳು ಗೊಂದಲ ಆತಂಡೆ. ಆನ ಎಕ್ಸ್ಪೆಕ್ಟ್ ಮಂತಿನಂಚಿನ ಎಂಗ್ಲ 10 ವಾರ್ಡ್ ಎಂಗ್ಲ ಜಯ ಗಳಿಸವ ಕರಿಸತ್ತಿ ಅಂತಿಮವಾದ 5 ಸೀಟ್ ಎಂಗ್ಲ ಕೈಟೆತ್ತಂಡೆ. ಈ ಸತಿ 10 ಸೀಟ್ ಎಂಗ್ಲು 100 ಗೆಲ್ಪ. ಪ್ರಬಲವಾದ ವಿರೋಧ ಪಕ್ಷಗಳು ಉಂತೆರ್ನೆ ಎಂಗ್ಲ ಲೈಕ್ ಮನ್ಪೋದು ಅದ ಪಣ್ಣಂದ ಎಂಗ್ಲೆ ಗೊತ್ತುಂಡು. ಎಂಗ್ಲು ಆ ರೀತಿ ಬೇಲೆ ಮನ್ಪಾರ ಸಾಧ್ಯತೆ ಉಂಡು. ಒಂದು ವೇಳೆ ದೇವೇರ್ನ ಇಚ್ಛೆ ಇರ್ತದೆ ಕಾರ್ಯಕರ್ತನ ಅತೀ ಆ ಶ್ರಮದಾದ 14 ಸೀಟ್ ತೆಪ್ಪೆರಲ ಸಾಧ್ಯತೆ ಉಂಡು. ದಾದಮಂಡ ಭಾರತೀಯ ಜನತಾ ಪಾರ್ಟಿದ ಲೆಕ್ಕಾಚಾರಡು 7 ಸೀಟ್ ಮಾತ್ರ ಹೈಯೆಸ್ಟ್ ಹಿಂದುಲಿನ ಮೆಜಾರಿಟಿ ಜಾಸ್ತಿ ಇತ್ತು ನಡೆದವರ ಆ 7 ಎಂಗ್ಲು ಗೆಲ್ಪು ಆಯ್ತಾ. ಒಟ್ಟಿಗೆ ಬಾಕಿದ ಒಂಜಿ ಬೇತೆ ರೀತಿ ಬತ್ತು ನಡೆದವರ ಪಿರೊಂಜಿ 4 ಸೀಟ್ ಗೆಲ್ಪು ನಂಚಿನ ಲೆಕ್ಕಾಚಾರ ಉಂಡು. ಆಂಡ 100 ನನ್ನ ದಿಂಜೆ ದಿನ ಕಾಪೆರಜಿ ಕೇವಲ 3 ತಾರೀಕಿಗೆ 11 ಗಂಟೆ ದುಂಬು ನೆತ್ತ ರಿಸಲ್ಟ್ 100 ಬರ್ಪುಂಡು. ಯಾನು ವಿಶೇಷವಾದ ಮಾತಾ ಭಾರತೀಯ ಜನತಾ ಪಾರ್ಟಿದ ಕಾರ್ಯಕರ್ತ ಬಂಧುಲೆಗೆ ಕಂಟೆಸ್ಟ್ ಬಂತು ನಂಜನ 25ನೇ ಅಭ್ಯರ್ಥಿಲೆಗೆ ಐತ ಒಟ್ಟಿಗೆ ರಾತ್ರಿ ಪಗಲು ಬೆಂತಿನಂಜನ ದೇವದುರ್ಲಭ ಭಾರತೀಯ ಜನತಾ ಪಾರ್ಟಿದ ಕಾರ್ಯಕರ್ತ ಬಂಧುಲೆಗೆ ಮತದಾರ ಬಂಧುಲೆಗೆ ವಿಶೇಷವಾದ ಮಂಗಳೂರು ವಿಧಾನಸಭಾ ಕ್ಷೇತ್ರದ BJPದ ಅಧ್ಯಕ್ಷೆ ಆಯ್ನ ನೆಲೆಟ್ಟು ಆಕಲೆಗೆ ವಿಶೇಷವಾದ ಅಭಿನಂದನೆಯನ್ನು ಸಲ್ಲಿಸೋನಲ್ಲ. ರಾತ್ರಿ ಪಗಲು ಬೆಂದದು ಐಕ ಸಹಕಾರ ಮಂತ್ರಿನಂಚಿನ ಇಡೀ ಪೊಲೀಸ್ ಇಲಾಖೆ ಆದಿಪ್ಪು, ಚುನಾವಣಾ ಇಲಾಖೆ ಆದಿಪ್ಪು, ಸಂಬಂಧಪಟ್ಟಿನಂಚಿನ ಮಾತಾ ಇಲಾಖೆ ಅದು ಮಾಧ್ಯಮದ ಮಿತ್ರರಿಗಳ ವಿಶೇಷವಾದ ಅಭಿನಂದನೆ ಸಲ್ಲಿಸೋದು. ಈ ಕ್ಷೇತ್ರದ ಅಭ್ಯರ್ಥಿ ಎಂಗ್ಲನ ಗೀತಾ ಆರ್ ನಾಯ್ಕ್ ಆರು 100 ಶಿವಾಜಿನಗರ 100 ಮೇರೆ ಈ ಸತಿ ಗೆಲ್ಪೇರು ಎಂಗ್ಲಿದ ಎಂಚ ಗೆಲ್ಪೇರು ಬಣ್ಣದ ಹಿಂದುಲೆ ಒಟ್ಟಿಗೆ ಕ್ರಿಶ್ಚಿಯನ್ಲ ಮುಸಲ್ಮಾನರ ಮತದಾರ ಬಂಧುಲ್ಲ ಮೇರೆಗೆ 100 ಸಪೋರ್ಟ್ ಮಾಡ್ತಿದ್ದಾರೆ. ಅರೆಗೆ ಓಟು ಕೊಡ್ತಾರೆ. ಆ ಲೆಕ್ಕಾಚಾರಡು ಎಂಕ್ಲೆ ಈ ಸತಿ ಗೀತಾ ನಾಯಕಲ ಶಿವಾಜಿನಗರ ಕೌನ್ಸಿಲರ್ ಆದ ನಗರಸಭೆ ಪ್ರವೇಶ ಮನ್ಪೇರೆಂದು ಎಂಗ್ಲೆಗೆ 100 ವಿಶ್ವಾಸ ಉಂಡು. ಅರನೊಟ್ಟಿಗೆ ಬೆಂತಿನಂಚಿನ ಮಾತಾ ಕಾರ್ಯಕರ್ತ ಬಂಧುಲೆಗಳ ಅಭಿನಂದನೆ ಸಲ್ಲಿಸವೆ. ಮುರಾ ನೀಡಿದಿಂಚ ಏಪ ಓಟು ಡಿಕ್ಲೇರ್ಡ್ ಆಂಡ್ ನಾಮಿನೇಷನ್ ಪಾಡ್ಯಾರ ಏಪ ಸ್ಟಾರ್ಟ್ ಆಂಡ್ ಇತ್ತೆ ಮುಟ್ಟಲ ರಾತ್ರಿ ಪಗಲು ಬೆಂತೆರ ಆಕಲಿಗೆ ವಿಶೇಷವಾದ ಅಭಿನಂದನೆ ಸಲ್ಲಿಸೋದು. ಭಾರತೀಯ ಜನತಾ ಪಾರ್ಟಿಗೆ ಮಾರ್ಗದರ್ಶನ ಮಂತ್ರಿನ ಜಿಲ್ಲೆ ರಾಜ್ಯದ ನಾಯಕರಿಗೆ ಐತ ಒಟ್ಟಿಗೆ ಬೆಂತಿನಂಚಿನ ಸಂಘಟನೆದ ಮಾತಾ ಜವನಿರಿಗೆ ಐಟ ಒಟ್ಟಿಗೆ ಜಾತಿ ಮತ ಭೇದ ಬಿಡ್ದು ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಬನ್ಮನ ಭೇದ ಭಾವದಿ ಒಂದೇ ಭಾರತೀಯ ಜನತಾ ಪಾರ್ಟಿಗೆ ಸಪೋರ್ಟ್ ಮಂತಿನ ಮಾತಾ ಮತದಾರ ಬಂಧುಲೆಗೆ ಕಾರ್ಯಕರ್ತ ಬಂಧುಲೆಗೆ ವಿಶೇಷವಾದ ಅಭಿನಂದನೆ ಸಲ್ಲಿಸೋದು. ಈತೊಂಜಿ ಪೊರ್ಲೂರು ಇಲೆಕ್ಷನ್ ಆಗಿ ನೇಕಲ ದೇವೇರೆಗಳ ಒಂಜಿ ಎಂಜಿನ ಪನ್ಮಂಡ ದೇವೇರನಲ್ಲಿ ಒಂದು ಆಶೀರ್ವಾದರು ಎಡ್ಡೆ ರೀತಿ ನಡತನೆ ಪನ್ಮಂಜಿ ಖುಷಿ ಟುಲ್ಲ ಇಂಚನೆ ಎಡ್ಡೆ ರೀತಿ ನಡಪರಂದು ದೇವೇರಡೊಂಜಿ ಪ್ರಾರ್ಥನೆ ಮಾತ ಜನಕ್ಲಿಗೂ ನಮಸ್ಕಾರ ಮಲ್ಪುವೆ. ಜನಕ್ಲಿ ನನ್ನ ಆಯ್ಕೆ ಮಲ್ತಾರೆ
ಆರ್ನ ಕೈತಾಲು ಉಂಟುದು ಎನ್ಗೆಂದಿನ ಇಟ್ಟು ಪೋದು ಅಕ್ಲ ಬೇಲೆದಾದ ಉಂಡು ನೀರ್ದ ತೋಡುದ ರಸ್ತೆದ ಅವೊಂಜಿ ಜವಾಬ್ದಾರಿಡು ಏನು ಮಲ್ಪುವೆ ಅಂಚಿನಿ ಭಾರತೀಯ ಜನತಾ ಪಾರ್ಟಿ ಇಂಕೊಂಜಿ ಮಲ್ಲ ಜವಾಬ್ದಾರಿ ಕೊಡ್ತೀನಿ ಅಂಚಾದ ಅಕ್ಲಿಗೆ ವಿಶೇಷವಾದ ಧನ್ಯವಾದ ಪಣ್ಪೆ ಅಂಚಿನಿ ಜಾತಿ ಮತ ಭೇದ ಉಪ್ಪಂದೆ ಮಾತಕ್ಲು ಒಂಜಿ ಎಂದು ಎಣ್ಣೆದು ಬೇಲೆ ಮಲ್ಪುವೆ ಅಂಚಿನ ಇತ್ತೆ ಮಾತ ಕಾರ್ಯಕರ್ತನಕ್ಲು ಎಂಕು ಮಸ್ತ್ ಹೆಲ್ಪ್ ಮಲ್ತರು ಎನ್ನ ಒಟ್ಟಿಗೆ ರಾತ್ರಿ ಪಗೆಲೆಂದು ತೂವಂದೆ ಎನ್ನ ಒಟ್ಟಿಗೆ ಬೆಣ್ಣಿದ್ದರು ಅಕ್ಲಿಗೆ ಮಾತಕ್ಲು ಒಂದನೆಯನ್ನು ಸಲ್ಲಿಸುವೆ ಅಂಚಿನ ಎನ್ನ ಕಂಡನೆಲ್ಲ ಎನ್ನ ಒಟ್ಟಿಗೂ ಆತ ದಿನಾಲ ಉರ್ಲೇರು ಕಾರಣ ಸಾಕಾರಲ್ಲ ಮಸ್ತ್ ಉಂಡು ಅಂಚೆ ಅದು ಈ ಪ್ಲೇಸ್ಗೆ ಏನು ಬತ್ತೆ ಸಂತೋಷನಾಗು ಎನ್ನ ಒಟ್ಟು ಇತ್ತಿನಕ್ಲೆಗೂ ಊರಕ್ಲೆಗೂ ಧನ್ಯವಾದ ಸಲ್ಲಿಸುವೆ. 20ನೇ ವಾರ್ಡಿನ ಶಿವಾಜಿನಗರದ ಎಲ್ಲ ಮತದಾರರಿಗೂ ಮತ್ತು ನನ್ನ ಅಗಲಿರುಳು ದುಡಿದಂಥ ಶ್ರಮಿಸಿದಂಥ ಕಾರ್ಯಕರ್ತರಿಗೂ ನನ್ನದು ಹೃತ್ಪೂರ್ವಕ ಧನ್ಯವಾದಗಳು ಮತ್ತು ಹಾಗೂ ಸಚಿವರಿಗೂ ಕೂಡ. 20ನೇ ವಾರ್ಡಿನ ನಮ್ಮ ಮತ ಬಾಂಧವರಿಗೆ ನಾವು ಕೃತಜ್ಞತೆ ಸಲ್ಲಿಸ್ತೇವೆ. ನಮ್ಮ ಒಟ್ಟಿಗೆ ದುಡಿದ ಕಾರ್ಯಕರ್ತರಿಗೆ ಎಲ್ಲರ ಪರವಾಗಿ ನಾನು ಮತ್ತು ಮಿನಿಸ್ಟರ್ ಪರವಾಗಿ ಎಲ್ಲರಿಗೆ ನಾನು ಕೃತಜ್ಞತೆ ಸಲ್ಲಿಸ್ತೇನೆ. ಉಳ್ಳಾಲ ನಗರಸಭೆಗೆ ಈ ದಿನ ಚುನಾವಣೆ ನಡೀತಾ ಇದೆ. ಉಳ್ಳಾಲ ನಗರಸಭೆಯಲ್ಲಿ 31 ವಾರ್ಡ್ಗಳಿದೆ. 31 ವಾರ್ಡ್ಗಳಿಗೆ ಕೂಡ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದಿಂದ 31 ಜನ ಸೂಕ್ತ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿ ಸ್ಪರ್ಧಾ ಕಣಕ್ಕೆ ಕಾಂಗ್ರೆಸ್ ಪಕ್ಷ ಇಲ್ಲಿ ಇಳಿಸಿದೆ. ಈಗಾಗಲೇ ಕಳೆದ 1 ತಿಂಗಳಿನಿಂದ ಚುನಾವಣೆಗೆ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಶಾಸಕರು, ಕರ್ನಾಟಕ ಗಣ ಸರ್ಕಾರದ ವಸತಿ ಮತ್ತು ನಗರಾಭಿವೃದ್ಧಿ ಸಚಿವರು, ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಸನ್ಮಾನ್ಯ UT ಖಾದರ್ ಅವರ ಮಾರ್ಗದರ್ಶನದಲ್ಲಿ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾದಂಥ ಸನ್ಮಾನ್ಯ ಸಂತೋಷ್ ಶೆಟ್ಟಿಯವರ ಮತ್ತು ಕಾಂಗ್ರೆಸ್ ಪಕ್ಷದ ನಾಯಕರ ನೇತೃತ್ವದಲ್ಲಿ ಈ ಚುನಾವಣೆಯನ್ನು ಕಾರ್ಯಕರ್ತರ ಸಹಕಾರದೊಂದಿಗೆ ನಾವು ಎದುರಿಸ್ತಾ ಇದ್ದೇವೆ. ಈಗಾಗಲೇ ಉಳ್ಳಾಲ ನಗರಸಭೆ ಈ ಮೊದಲು ಉಳ್ಳಾಲ ಪುರಸಭೆಯಾಗಿ ನಂತರ ಉಳ್ಳಾಲ ನಗರ ಪಂಚಾಯತ್ ಮಾರ್ಪಟ್ಟಿತ್ತು. ಕಳೆದ ಬಾರಿ ಇಲ್ಲಿ 27 ವಾರ್ಡ್ಗಳಿದ್ದವು. 27 ವಾರ್ಡ್ಗಳಲ್ಲಿ ಕಾಂಗ್ರೆಸ್ ಪಕ್ಷವು 17 ವಾರ್ಡ್ಗಳಲ್ಲಿ ಜಯಗಳಿಸಿ ಕಳೆದ 5 ವರ್ಷಗಳಲ್ಲಿ ಆಡಳಿತವನ್ನು ನಡೆಸಿತ್ತು. ಕಳೆದ 5 ವರ್ಷಗಳಲ್ಲಿ ಆಡಳಿತ ನಡೆಸುವಂಥ ಸಂದರ್ಭದಲ್ಲಿ ಉಳ್ಳಾಲ ಭಾಗದಲ್ಲಿ ಒಳ್ಳೆಯ ಆಡಳಿತವನ್ನು ಕೂಡ ಕೊಟ್ಟಿತ್ತು. ಉಳ್ಳಾಲ ಭಾಗದಲ್ಲಿ ಆಡಳಿತವನ್ನು ಕೊಡುವುದರ ಜೊತೆಗೆ ಈ ಭಾಗದ ಶಾಸಕರು ನಮ್ಮ ಸಚಿವರಾದಂಥ ಸನ್ಮಾನ್ಯ UT ಖಾದರ್ ಅವರು ಕೂಡ ಕಳೆದ 5 ವರ್ಷಗಳಲ್ಲಿ ನಿರಂತರವಾಗಿ ಅದು ರಸ್ತೆಯ ವಿಚಾರ ಇರ್ಬೋದು, ನೀರಿನ ವಿಚಾರ ಇರ್ಬೋದು, ಹಕ್ಕುಪತ್ರ ಕೊಡುವಂಥ ವಿಚಾರ ಇರ್ಬೋದು, ಮೀನುಗಾರಿಕಾ ಜಟ್ಟಿ ರಚಿಸುವಂಥ ವಿಚಾರ ಇರ್ಬೋದು, ಬೇರೆ ಬೇರೆ ಮೂಲಭೂತ ಸೌಕರ್ಯಗಳಿಗೆ ಕೂಡ ಸಚಿವರಾದಂಥ ಸನ್ಮಾನ್ಯ UT ಖಾದರ್ ಅವರು ಆದ್ಯತೆಯನ್ನು ಕೊಟ್ಟಿದ್ದಾರೆ. ಈ ಎಲ್ಲ ಕೆಲಸ ಕಾರ್ಯಗಳನ್ನು ಉಳ್ಳಾಲ ನಗರಸಭಾ ವ್ಯಾಪ್ತಿಯ ಎಲ್ಲ ಮತದಾರರು ಕೂಡ ಗಮನಿಸಿದ್ದಾರೆ. UT ಖಾದರ್ ಅವರು ಅಭಿವೃದ್ಧಿ ಮಾಡುವಂಥ ಸಂದರ್ಭದಲ್ಲಿ ಪಕ್ಷ ಭೇದವಿಲ್ಲದೆ, ಜಾತಿ ಮತ ಭೇದವಿಲ್ಲದೆ ಎಲ್ಲ ವರ್ಗಗಳಿಗೂ ಕೂಡ ಆದ್ಯತೆಯನ್ನು ಕೊಟ್ಟಿದ್ದಾರೆ. ಇದೆಲ್ಲವನ್ನು ಕೂಡ ಈ ಸಂದರ್ಭದಲ್ಲಿ ಉಳ್ಳಾಳದ ಜನತೆ ಗಮನದಲ್ಲಿಟ್ಟುಕೊಂಡು ಈ ಬಾರಿಯ ಚುನಾವಣೆಯಲ್ಲಿ 31 ಸ್ಥಾನಗಳಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಹೆಚ್ಚಿನ ಬಹುಮತವನ್ನು ಕೂಡ ಕೊಟ್ಟು ಮುಂದಿನ ಹಂತದಲ್ಲೂ ಕೂಡ ಇಲ್ಲಿ ಕಾಂಗ್ರೆಸ್ ಪಕ್ಷ ಆಡಳಿತವನ್ನು ನಡೆಸುವಂಥ ಎಲ್ಲ ಸಂದರ್ಭಗಳು ಕೂಡ ನಮಗೆ ಕಾಣ್ತಾ ಇದೆ. ಈಗಾಗಲೇ 31 ವಾರ್ಡ್ಗಳಲ್ಲಿ ಕಾಂಗ್ರೆಸ್ ಪಕ್ಷವು 16 ಮಹಿಳಾ ಅಭ್ಯರ್ಥಿಗಳನ್ನು, 15 ಜನ ಪುರುಷ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಿದೆ. ನಾವು ಇಲ್ಲಿ ನೋಡೋ ಮಟ್ಟಿಗೆ 31 ಕಡೆಗಳಲ್ಲೂ ಕೂಡ ಕಾಂಗ್ರೆಸ್ ಪಕ್ಷ ಎಲ್ಲ ಕಡೆಗಳಲ್ಲೂ ಕೂಡ ವಿಜಯ ಆಗದಿದ್ದರೂ ಕೂಡ ಕೆಲವು ಕಡೆಗಳಲ್ಲಿ ಕಾಂಗ್ರೆಸ್ ಪಕ್ಷವೇ ವಿಜಯ ಆಗುವಂಥ ಬೇರೆ ಪಕ್ಷಕ್ಕೆ ಕೂಡ ಪೈಪೋಟಿಯನ್ನು ಕೊಡ್ತಾ ಇದೆ. 31 ಕಡೆಗಳಲ್ಲೂ ಕೂಡ ಕೆಲವು ಕಡೆಗಳಲ್ಲಿ ಕಾಂಗ್ರೆಸ್ ಪಕ್ಷ ವಿಜಯ ಆದರೆ ಇನ್ನೂ ಕೆಲವು ಕಡೆಗಳಲ್ಲಿ ಕಾಂಗ್ರೆಸ್ ಪಕ್ಷ ಅವರಿಗೆ ನೇರವಾದ ಸ್ಪರ್ಧೆಯನ್ನು ಒಡ್ಡುವಂಥ ಎಲ್ಲ ಸಂದರ್ಭಗಳನ್ನು ಕೂಡ ನಾವು ಕಾಣ್ತಾ ಇದ್ದೇವೆ. ಈಗಾಗಲೇ ನಮಗೆ ತಿಳಿದ ಮಟ್ಟಿಗೆ 31 ವಾರ್ಡ್ಗಳಲ್ಲಿ
ಕಾಂಗ್ರೆಸ್ ಮತ್ತು BJPಯ ಮಧ್ಯೆ BJP ಕಾಂಗ್ರೆಸ್ ಪಕ್ಷಕ್ಕೆ 13 ಕಡೆಗಳಲ್ಲಿ ಸ್ಪರ್ಧೆಯನ್ನು ಕೊಡ್ತಾ ಇದೆ. ಅದೇ ರೀತಿ JDS ಪಕ್ಷ ಕೂಡ ಒಂದು 5-6 ಕಡೆಗಳಲ್ಲಿ ಕಾಂಗ್ರೆಸ್ ಪಕ್ಷದ ಜೊತೆ ನೇರ ಪೈಪೋಟಿಯನ್ನು ಕೊಡ್ತಾ ಇದೆ. ಮತ್ತು 3-4 ಕಡೆಗಳಲ್ಲಿ ಕಾಂಗ್ರೆಸ್, JDS ಮತ್ತು SDPಯ ಮಧ್ಯೆ ನೇರ ಸ್ಪರ್ಧೆ ಇದೆ. ನಾವು ತಿಳಿದ ಮಟ್ಟಿಗೆ ಸ್ಪಷ್ಟವಾದಂಥ ಬಹುಮತ ಇಲ್ಲಿ ಬರಬೇಕಾದರೆ 16 ಸ್ಥಾನಗಳು ಬೇಕು. ಕಾಂಗ್ರೆಸ್ ಪಕ್ಷ ಇಲ್ಲಿ ಕನಿಷ್ಠ 18 ಸ್ಥಾನ ಗಳಿಸುವುದರ ಜೊತೆಗೆ ನಾವು ನಿರೀಕ್ಷಿಸಿದ ಮಟ್ಟಿಗೆ 23 ಸ್ಥಾನಗಳನ್ನು ಕೂಡ ಕೆಲವೊಂದು ಸಂದರ್ಭದಲ್ಲಿ ಗಳಿಸಬಹುದು. ಯಾಕಂತ ಹೇಳಿದರೆ 18 ಸ್ಥಾನಗಳು ನಮಗೆ ಸ್ಪಷ್ಟವಾದ ವಿಜಯವನ್ನು ಗಳಿಸುವಂಥ ಒಂದು ನಾವು ಇಲ್ಲಿ ಸ್ಪಷ್ಟವಾದಂಥ ವಿಜಯವಾಗುವಂಥ ಸಾಧ್ಯತೆಯನ್ನು ನಾವು ಕಾಣ್ತಾ ಇದ್ದೇವೆ. 5 ಕಡೆ ನೇರ ಸ್ಪರ್ಧೆ ಇರುವುದರಿಂದ 5 ಕಡೆ 50-50 ನೆಲೆಯಲ್ಲಿ ಈ 5 ಸ್ಥಾನಗಳಲ್ಲಿ 5 ಸ್ಥಾನ ಗೆದ್ದರೂ ಕೂಡ 18ರಿಂದ 23 ಸ್ಥಾನದವರೆಗೆ ಕಾಂಗ್ರೆಸ್ ಪಕ್ಷ ಇಲ್ಲಿ ಗೆಲ್ಬೋದು. BJP ಪಕ್ಷಕ್ಕೆ 5 ಅಥವಾ 6 ಅಥವಾ 7 ಸ್ಥಾನಗಳನ್ನು ಗೆಲ್ಲುವಂಥ ಒಂದು ಅವಕಾಶ ಇಲ್ಲಿ ಕಾಣ್ತಾ ಇದೆ. ಮತ್ತು SDPಯವರು 2-3 ಕಡೆ ಸ್ಪರ್ಧೆಯನ್ನು ಒಡ್ಡಿದರೂ ಕೂಡ 0ದಿಂದ 2 ಸ್ಥಾನ, 0 ಅಥವಾ ಗೆದ್ದರೆ 1-2 ಸ್ಥಾನ ಗೆಲ್ಬೋದು. ಅಥವಾ JDS ಇಲ್ಲಿ ಗೆದ್ದರೆ 0 ಅಥವಾ ಹೋದರೆ 1-2 ಸ್ಥಾನ JDS ಕೂಡ ಹೋಗ್ಬೋದು. ಆದರೆ ನಾವು ಹೇಳ್ತಾ ಇದ್ದೇವೆ ಇಲ್ಲಿ ಎಲ್ಲ ಕಾರಣಗಳಿಂದಲೂ ಕೂಡ ಕಾಂಗ್ರೆಸ್ ಪಕ್ಷ ನಿಶ್ಚಲವಾದಂಥ ಬಹುಮತವನ್ನು ಗಳಿಸಿ ಇಲ್ಲಿ ಆಡಳಿತವನ್ನು ಖಂಡಿತವಾಗಿ ನಡೆಸ್ತದೆ ಮಾತನ್ನು ಈ ಸಂದರ್ಭದಲ್ಲಿ ತಮ್ಮ ಅವಗಾಹನೆಗೆ ತಿಳಿಪಡಿಸ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ನಾನು ಇಲ್ಲಿಯ ಉಳ್ಳಾಲ ನಗರಸಭಾ ವ್ಯಾಪ್ತಿಯಲ್ಲಿ ಈ ಬಾರಿಯ ಚುನಾವಣೆಯಲ್ಲಿ UT ಖಾದರ್ ಅವರ ಮಾರ್ಗದರ್ಶನದಲ್ಲಿ ಸನ್ಮಾನ್ಯ ಬ್ಲಾಕ್ ಅಧ್ಯಕ್ಷರಾದಂಥ ಸಂತೋಷ್ ಶೆಟ್ಟಿ ಅವರ ನೇತೃತ್ವದಲ್ಲಿ ನಮ್ಮ ಯಾರೆಲ್ಲ ನಾಯಕರು ಎಲ್ಲರೂ ಕೂಡ ಸಹಕಾರವನ್ನು ಕೊಟ್ಟಿದ್ದಾರೆ. ಅವರಿಗೆ ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ವಿಜಯಕ್ಕಾಗಿ ಹಗಲಿರುಳು ದುಡಿದಂಥ ಎಲ್ಲ ಕಾರ್ಯಕರ್ತರಿಗೂ ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಅದರ ಜೊತೆಗೆ ಇಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಮತದಾನವನ್ನು ಮಾಡಿದಂಥ ಎಲ್ಲ ಮತದಾರರು ಕೂಡ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಮತ್ತು ನನ್ನ ವೈಯಕ್ತಿಕ ನೆಲೆಯಲ್ಲಿ ನಾನು ಧನ್ಯವಾದವನ್ನು ಸಲ್ಲಿಸ್ತೇನೆ. ಒಟ್ಟು ನಮ್ಮ ಈ ಒಂದು 31 ಕ್ಷೇತ್ರದಲ್ಲಿ ನಾವು ನಮ್ಮ ಒಂದು ಉಳ್ಳಾಲ ಈ ಒಂದು ನಗರಸಭೆಯಲ್ಲಿ ಈ ಸಲದ ಈ ಒಂದು ಚುನಾವಣೆಯಲ್ಲಿ ನಾವೊಂದು 20ರಿಂದ 22 ಸ್ಥಾನವನ್ನು ಖಂಡಿತವಾಗಿ ಗೆಲ್ಲುವ ಒಂದು ಭರವಸೆ ನಮಗೆ ಖಂಡಿತವಾಗಿದೆ. ಮತ್ತು ಈ ಒಂದು ಕ್ಷೇತ್ರದಲ್ಲಿ ಯಾಕೆಂದರೆ ಈ ಒಂದು ಕ್ಷೇತ್ರದಲ್ಲಿ ನಮ್ಮ UT ಖಾದರ್ ಅವರು ಒಂದು ಇಲ್ಲಿ 2 ಸಲ ಮಂತ್ರಿಯ ಕಳೆದ 5 ವರ್ಷದ ಅವಧಿಯಲ್ಲಿ ಒಂದು ಆರೋಗ್ಯ ಸಚಿವರಾಗಿ ಹಾಗೆ ಒಂದು ನಮ್ಮ 6 ಸಚಿವರಾಗಿ ಉತ್ತಮ ಕೆಲಸ ಮಾಡಿದ. ಹಾಗೆ ಈ ಒಂದು ಉಳ್ಳಾಲದಲ್ಲಿ ಒಂದು ಮಾದರಿ ನಗರ ಪಂಚಾಯತನ್ನಾಗಿ ಮಾಡಿದ ಒಂದು ಹಿರಿಮೆ ನಮ್ಮ UT ಖಾದರ್ ಅವರಿದೆ. ಆದ ಕಾರಣ ನಮ್ಮ ಈ ಒಂದು ಸಂದರ್ಭದಲ್ಲಿ ಈ ಒಂದು ಚುನಾವಣೆಯಲ್ಲಿ ನಗರ ಸಭೆಯಾಗಿ ಪರಿವರ್ತನೆಗೊಂಡ ಈ ಚುನಾವಣೆಯಲ್ಲಿ ನಾವು ಖಂಡಿತವಾಗಿಯೂ ಒಂದು 20ರಿಂದ 22 ಸ್ಥಾನವನ್ನು ಗೆಲ್ಲುವ ವಿಶ್ವಾಸವನ್ನು ನಾವು ಖಂಡಿತವಾಗಿ ಗೆಲ್ತೇವೆ ಅಂತ ನಾವು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ಎಲ್ಲ ಹೊಸಕೊರಲು ವೀಕ್ಷಕರಿಗೆ ನನ್ನ ನಮಸ್ತೆ. ಈ ಉಳ್ಳಾಲ ಕ್ಷೇತ್ರದಲ್ಲಿ 31 ಅಭ್ಯರ್ಥಿಯರು ನಿಂತಿದ್ದಾರೆ ನಗರಸಭಾ ಅಭ್ಯರ್ಥಿಯಾಗಿ. ಅದರಲ್ಲಿ 16 ಮಹಿಳೆಯರು, 15 ಪುರುಷರು. ಅದರಲ್ಲಿ ಈಗ ನಮ್ಮ ಬ್ಲಾಕ್ ಅಧ್ಯಕ್ಷರು ಹೇಳಿದಾಗೇ ಮಿನಿಮಮ್ ನಮ್ಮ ಈಗ ಕನ್ಫರ್ಮ್ ಆಗಿ ನಮಗೆ 22ರಿಂದ 23, 24ವರೆಗೆ ನಾವು ಮುಟ್ತೇವಂತ 24 ಅಭ್ಯರ್ಥಿ ಗೆಲ್ಲುವುದು ಖಂಡಿತ ನಿಶ್ಚಯ ಆಗಿದೆ. ಅದೇ ರೀತಿ ನಮ್ಮ ಸಚಿವರಾದಂಥ ಮಾನ್ಯ UT ಖಾದರ್ ಅವರ ಕೆಲಸ ಅಭಿವೃದ್ಧಿ ನೋಡಿ ಎಲ್ಲ ಜನರು ತುಂಬ ಖುಷಿ ಪಡ್ತಾ ಇದ್ದಾರೆ, ತುಂಬ ಖುಷಿಯಲ್ಲಿದ್ದಾರೆ ಈ ಕ್ಷೇತ್ರದ ಜನರು ಎಲ್ಲ. ಅದರಿಂದ ನಮಗೆ ಈಗಲೇ 110% ಕನ್ಫರ್ಮ್ ಇದೆ 22, 23, 24 ಸೀಟ್ ಗೆಲ್ಲುತ್ತೆ ಅಂತ ಅಧಿಕಾರವನ್ನು ನಾವು ಹೊಂದುತ್ತೇವೆ ಅಂತ ನಮಗೆ ಎಲ್ಲರಿಗೂ ಧೈರ್ಯ ಇದೆ. ಅದಕ್ಕೋಸ್ಕರ ನಾವು ಬೆಳಿಗ್ಗೆಯಿಂದ ಎಲ್ಲ ಜನ ಎಲ್ಲ ನಮ್ಮ ಸಚಿವರು ಕೂಡ ಬಂದರು. ಅದೇ ರೀತಿ ಸುಮಾರು ಜನ ಮುಖಂಡರೆಲ್ಲ ಬಂದು ಎಲ್ಲ ನಾವು ವೀಕ್ಷಣೆ ಎಲ್ಲ ಮಾಡ್ತಾ ಇದ್ದೇವೆ. ಎಲ್ಲರೂ ತುಂಬ ಖುಷಿಯಲ್ಲಿ ಇಲ್ಲಿ ಬಂದು ಮತ ಹಾಕ್ತಾ ಇದ್ದಾರೆ. ನಮಗೂ ಕೂಡ ಸಂತೋಷ ಆಗ್ತಾ ಇದೆ ಉಳ್ಳಾಲ ಕ್ಷೇತ್ರದಲ್ಲಿ ತಿರ್ಗಾಕೆ. ನಾವು ಕೂಡ ಬೆಳಿಗ್ಗೆಯಿಂದ ಎಲ್ಲ ತಿರುಗ್ತಾ ಇದ್ದೇವೆ. ಎಲ್ಲರಿಗೂ ಧನ್ಯವಾದಗಳು. ಉಳ್ಳಾಲ ನಗರಸಭೆಯ ಇವತ್ತಿನ 31 ವಾರ್ಡ್ಗಳಲ್ಲಿ ಸರ್ವ ಪಕ್ಷಗಳು ಇವತ್ತು ಭಾಳಷ್ಟು ಶಾಂತಿಯುತವಾದ ಮತದಾನವನ್ನು ಮಾಡಿದ್ದಾರೆ. ಅದಕ್ಕಾಗಿ ಉಳ್ಳಾಲದ ಎಲ್ಲ ಪಕ್ಷದ ಮತದಾರರಿಗೂ ಈ ಪ್ರದೇಶದ ಎಲ್ಲ ನಾಯಕರಿಗಳಿಗೂ ನಾನು ಇಷ್ಟೊಂದು ಒಳ್ಳೆಯ ಶಾಂತಿಯುತವಾದ ಮತದಾನ ಮಾಡಿದ್ದಕ್ಕೆ ನಾನು ಅವರಿಗೆ ಕೃತಜ್ಞತೆ ಸಲ್ಲಿಸ್ತಾ ಇದ್ದೇನೆ. ಜೊತೆಗೆ 31 ವಾರ್ಡ್ಗಳಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳನ್ನು ಒಳ್ಳೆಯ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿ ಇವತ್ತು ನಮ್ಮ ರಾಜ್ಯದ ನಗರಾಭಿವೃದ್ಧಿ ಹಾಗೂ ವಸತಿ ಸಚಿವರಾದ UT ಖಾದರ್ ಅವರು ಮತ್ತು ಎಲ್ಲ ಬ್ಲಾಕಿನ ಪದಾಧಿಕಾರಿಗಳು ಸೇರಿಕೊಂಡು ಇವತ್ತು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಅಲ್ಪಸಂಖ್ಯಾತರ ಅಧ್ಯಕ್ಷರಾದ ಹಾಜಿ NS ಕರೀಮ್ರವರು, ಅಲ್ಪಸಂಖ್ಯಾತರ
ಉಳ್ಳಾಲ ವಲಯದ ಅಧ್ಯಕ್ಷರಾದ ಆಲ್ವಿನ್ ಡಿಸೋಜರವರು, ನಮ್ಮ ಭೂ ನ್ಯಾಯಮಂಡಲದ ಸದಸ್ಯರಾದ ಸುದರ್ಶನ್ ಶೆಟ್ಟಿಯವರು, ಇವರ ಎಲ್ಲರ ನೇತೃತ್ವದಲ್ಲಿ ಇವತ್ತು ಉಳ್ಳಾಲದಲ್ಲಿ 31 ವಾರ್ಡ್ಗಳಲ್ಲಿ ಖಂಡಿತವಾಗಿ ಒಂದು 25 ಸೀಟುಗಳು ಕಾಂಗ್ರೆಸ್ ಪಕ್ಷದಿಂದ ಖಂಡಿತವಾಗಿ ಗೆಲುವು ಸಾಧಿಸಿದೆ ಅಂತೇಳಿ ವಿಶ್ವಾಸ ನಮಗಿದೆ. ಅದಕ್ಕಾಗಿ ನಾನು ಎಲ್ಲ ದುಡಿದಂಥ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಗೂ ಹಾಗೂ ಈ ಪ್ರದೇಶದ ಎಲ್ಲ ನಾಯಕರಿಗಳಿಗೂ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಇವತ್ತು ನಮ್ಮ 1 ಗಂಟೆ ತನಕ ಇನ್ನು ಬಾಕಿ ಉಳಿದಿದೆ. ಈ 1 ಗಂಟೆದ ಅಂತರದಲ್ಲಿ ಕೆಲವು ವಾರ್ಡ್ಗಳಲ್ಲಿ ಭಾಳಷ್ಟು ಕಡಿಮೆ ಮತ ಪೋಲಾಗಿದೆ. ಈಗ 1 ಗಂಟೆಯ ಒಳಗೆ ಎಲ್ಲ ಮತದಾರರು ಈ ಒಂದು ಬೂತಿಗೆ ಬಂದು ಮತ ಹಾಕ್ತಾರೆ ಅಂತೇಳಿ ವಿಶ್ವಾಸ ಇದೆ. ಹಾಗಾಗಿ ನಮ್ಮ ಉಳ್ಳಾಲ ನಗರಸಭೆಯ ಆಡಳಿತವನ್ನು 5 ವರ್ಷಗಳಲ್ಲಿ ನಮ್ಮ ಆಡಳಿತ ಸ್ವಚ್ಛತವಾದ ಆಡಳಿತ ನಮ್ಮ ಪಕ್ಷ ಕೊಟ್ಟಿದೆ. ಅದಕ್ಕಾಗಿ ಈ ಪ್ರದೇಶದ ಎಲ್ಲ ಜನರು ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸ್ತಾರೆ ಅಂತೇಳಿ ನಮಗೆ ವಿಶ್ವಾಸ ಇದೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಉಳ್ಳಾಲ ಕ್ಷೇತ್ರದ ಈ ಉಳ್ಳಾಲ ಟೌನ್ ಪಂಚಾಯತಿನ 31 ವಾರ್ಡ್ಗಳಿಗೆ ಇವತ್ತು ಚುನಾವಣೆ ನಡೆದಿದೆ. ಪ್ರಪ್ರಥಮವಾಗಿ ನಾವು ಇಲ್ಲಿಯ ಮತದಾರರು ನಮ್ಮ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸ್ತಾರೆ ಅನ್ನುವ ಆಶಯದಲ್ಲಿದ್ದೇವೆ. ನಾವು ಎಲ್ಲ 31 ಕ್ಷೇತ್ರಗಳಿಗೂ ಹೋಗಿ ನೋಡಿದ ಪ್ರಕಾರ ನಮಗೆ ಹೆಚ್ಚಿನ ಸುಮಾರು 31ರಲ್ಲಿ 25 ಸೀಟುಗಳು ಬರುವ ಅಂದಾಜು ಇದೆ. ಇನ್ನೊಮ್ಮೆ ಉಳ್ಳಾಲದಲ್ಲಿ ಕಾಂಗ್ರೆಸ್ ಪಕ್ಷದ ನೇತೃತ್ವದ ಆಡಳಿತ ಒಳ್ಳೆಯ ರೀತಿಯಲ್ಲಿ ಆಡಳಿತ ಕೊಡುವ ನಿಟ್ಟಿನಲ್ಲಿ ಮುಂದುವರಿದಿದೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಆತ್ಮೀಯ ಮತದಾರ ಬಾಂಧವರೇ, ತೋಟ 6ನೇ ವಾರ್ಡಿನ ನಾನು ಅಭ್ಯರ್ಥಿಯಾಗಿ ಕಣಕ್ಕೆ ನಿಂತಿದ್ದೇನೆ. ತಾವೆಲ್ಲರೂ ನನ್ನನ್ನು ಬಹಳ ಪ್ರೀತಿಯಿಂದ ಗುರುತಿಸಿ ತಮ್ಮ ಅತ್ಯಮೂಲ್ಯವಾದ ಮತವನ್ನು ನೀಡಿ ಬಹಳ ಒಳ್ಳೆಯ ರೀತಿಯಲ್ಲಿ ಸಹಕರಿಸಿದಿರಿ. ತಮಗೆಲ್ಲರಿಗೂ ನಾನು ವೆಲ್ಫೇರ್ ಪಾರ್ಟಿಯ ವತಿಯಿಂದ ಶುಭಾಶಯ ನೀಡುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಅದೇ ರೀತಿ ನಾವು ಉಳ್ಳಾಲದಿಂದ ಬೆಳಿಗ್ಗೆ 6:30 ಗಂಟೆಯಿಂದ ಇಷ್ಟರ ತನಕ ಬಹಳ ಸುಸೂತ್ರವಾಗಿ ಈ ನಮ್ಮ ಮತದಾರರು ಮತಗಟ್ಟೆಗೆ ಬಂದು ಮತ ಚಲಾಯಿಸ್ತಾ ಇದ್ದಾರೆ. ಯಾವುದೇ ಅಹಿತಕರ ಘಟನೆ ಕೂಡ ನಡೆಯಲಿಲ್ಲ. ಬಹಳ ಪೊಲೀಸರ ಕೂಡ ನಮಗೆ ಒಳ್ಳೆಯ ಸಹಕಾರದೊಂದಿಗೆ ನಮ್ಮ ಈ ಕೆಲಸಕ್ಕೆ ನಾಂದಿಯಾಗಿದೆ. ಮುಂದಿನ ಈ ಚುನಾವಣೆಯಲ್ಲಿ ನಾನು ಗೆದ್ದು ಬಂದರೆ ಉಳ್ಳಾಲದ ನಗರಸಭೆಯ 6ನೇ ವಾರ್ಡಿನ ಎಲ್ಲ ಮೂಲಭೂತ ಸವಲತ್ತನ್ನು ಸರ್ಕಾರದಿಂದ ಸವಲತ್ತನ್ನು ಪಡೆದುಕೊಳ್ಳಲು ನಾನು ಬಹಳ ಬದ್ಧನಾಗಿದ್ದೇನೆ. ಅದೇ ರೀತಿ ನಾನು ಈ ವಾರ್ಡನ್ನು ಒಂದು ಶಾಂತಿಯುತವಾದ ವಾರ್ಡನ್ನು ಕೂಡ ನಾನು ಮಾಡಲಿಕ್ಕೆ ಅದಕ್ಕೂ ಕೂಡ ಇಷ್ಟಪಡ್ತಾ ಇದ್ದೇನೆ. ಮುಂದಿನ ನಮ್ಮ ಉಳ್ಳಾಲದಲ್ಲಿ ಸರ್ಕಾರಿ ಆಸ್ಪತ್ರೆಯನ್ನು ಕೂಡ ನಾನು ಅದೊಂದು ಹೈಟೆಕ್ ಆಸ್ಪತ್ರೆಯನ್ನಾಗಿ ಮಾಡಲು ಕೂಡ ನಾನು ನಗರಸಭೆಯ ಸಭೆಯಲ್ಲಿ ಕೂಡ ನಾನು ಅದರ ವಿಷಯದಲ್ಲಿ ಹೆಚ್ಚಿನ ಗಮನ ಕೊಟ್ಟು ಕೆಲಸ ಮಾಡಲಿಕ್ಕೂ ಕೂಡ ನಮ್ಮ ಎಲ್ಲ ಉಳ್ಳಾಲ ನಗರಸಭೆಯ ಜನರಿಗೆ ಅದು ನಾಂದಿ ಆಗಲಿ ಎಂದು ನಾನು ಹಾರೈಸ್ತಾ ಈ ಕಣಕ್ಕೆ ನಿಂತಿದ್ದೇನೆ. ತಮ್ಮೆಲ್ಲರ ಮತವನ್ನು ನನಗೆ ನೀಡಿ ಸಹಕರಿಸಿದ್ರಿ. ತಮಗೆಲ್ಲರಿಗೂ ಶುಭವಾಗಲಿ ಎಂದು ನಾನು ಹಾರೈಸ್ತಾ ಇದ್ದೀನಿ. ನಾವು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 3 ಕಡೆ ಚುನಾವಣೆ ನಡೀತಾ ಇದೆ. ಅದರಲ್ಲಿ ಉಳ್ಳಾಲದಲ್ಲಿ ನಗರಸಭೆ ಮತ್ತು ಬಂಟ್ವಾಳದಲ್ಲಿ ಪುರಸಭೆ ಮತ್ತು ಪುತ್ತೂರಿನಲ್ಲಿ ನಗರಸಭೆ ಚುನಾವಣೆ ನಡೀತಾ ಇದೆ. ಇದರಲ್ಲಿ ಉಳ್ಳಾಳದಲ್ಲಿ ನಾವು 9 ವಾರ್ಡಲ್ಲಿ ನಾವು ಕಾಂಪೀಟ್ ಮಾಡ್ತಾಯಿದ್ದೇವೆ. ಮತ್ತು ಅದೇ ಥರ ಬಂಟ್ವಾಳದಲ್ಲಿ 12 ವಾರ್ಡಲ್ಲಿ ಕಾಂಪೀಟ್ ಮಾಡ್ತಾಯಿದ್ದೇವೆ. ಅದೇ ಥರ ಪುತ್ತೂರಲ್ಲಿ 3 ವಾರ್ಡಲ್ಲಿ ನಾವು ಕಾಂಪೀಟ್ ಮಾಡ್ತಾಯಿದ್ದೇವೆ. ನಮಗೆ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ಒಂದು ಸ್ಥಳೀಯ ಸಂಸ್ಥೆಯ ಚುನಾವಣೆಯಲ್ಲಿ ಈ ಒಂದು ಚುನಾವಣೆ ನಾವು ನಿರ್ಣಾಯಕವಾದಂಥ ಒಂದು ಪಾತ್ರವನ್ನು ಮುಂದಿನ ದಿನಗಳಲ್ಲಿ ನಾವು ವಹಿಸ್ತೇವೆ ಅಂತ ಈ ಮೂಲಕ ನಾವು ಹೇಳ್ತಾ ಇದ್ದೇವೆ. ನಮ್ಮ ಇಲ್ಲಿ ಉಳ್ಳಾಳ ನಮ್ಮ ನಗರಸಭೆ ಬಗ್ಗೆ ನಾವು ಹೇಳೋದಾದರೆ 9 ವಾರ್ಡಲ್ಲಿ ನಾವು ಸ್ಪರ್ಧಿಸೋದ್ರಲ್ಲಿ ನಾವೊಂದು 7 ವಾರ್ಡಲ್ಲಿ ಗೆಲ್ಲುವುದರ ಮೂಲಕ ಇಲ್ಲಿ ಒಂದು ನಿರ್ಣಾಯಕವನ್ನು ಪಾತ್ರವನ್ನು ವಹಿಸ್ತಾ ಇದ್ದೇವೆ. ಮತ್ತು ಈ ಥರ ಬಂಟ್ವಾಳದಲ್ಲೂ ಕೂಡ 12 ವಾರ್ಡಲ್ಲಿ ನಾವು ಸ್ಪರ್ಧಿಸಿ ಅದರಲ್ಲಿ ಒಂದು 10 ವಾರ್ಡಲ್ಲಿ ಒಂದು ನಿರ್ಣಾಯಕವಾದ ಪಾತ್ರವನ್ನು ಗೆಲ್ಲುವುದರ ಮೂಲಕ ವಹಿಸ್ತಾ ಇದ್ದೇವೆ. ಅದೇ ಥರ ಪುತ್ತೂರಲ್ಲಿ 3 ವಾರ್ಡಲ್ಲಿ 2 ವಾರ್ಡಲ್ಲಿ ಗೆಲ್ಲುವುದರ ಮೂಲಕ ನಾವು ಒಂದು ನಿರ್ಣಾಯಕ ಪಾತ್ರವನ್ನು ವಹಿಸ್ತಾ ಇದ್ದೇವೆ.
ಇದು ಹಳೆಕೋಟೆ ವಾರ್ಡ್, ಅಂದರೆ ವಾರ್ಡ್ ನಂಬರ್ 13 ಮದನಿ ಶಾಲೆ ಹಳೆಕಳದಲ್ಲಿ ಈಗ ಮತದಾನ ಬಿರುಸಾಗಿ ನಡೀತಾ ಇದೆ. ಇದೀಗ ಸಮಯ 3:30-4 ಗಂಟೆ ಆಗಿದೆ. ಸುಮಾರು 58% ಮತದಾನವಾಗಿದೆ ಎಂದು ಸುದ್ದಿ ಬರ್ತಾ ಇದೆ. ಆದರೆ ಇಲ್ಲಿನ ಮತದಾರರು ಇಲ್ಲಿಯ ಅಭಿವೃದ್ಧಿಗಾಗಿ, ಅಂದರೆ ಇಲ್ಲಿಯ ಮೂಲಸೌಕರ್ಯ, ಹಳೆಕಳದಲ್ಲಿ ಮೂಲಸೌಕರ್ಯದ ಕೊರತೆ, ನೀರಿನ ಕೊರತೆ, ಇಲ್ಲಿಯ ರಸ್ತೆಯ ದುರಸ್ತಿ, ಚರಂಡಿಯ ವೈಫಲ್ಯ, ಇಂಥ ಹಲವಾರು ಸಮಸ್ಯೆಗಳನ್ನು ಎದುರಿಸುತ್ತಿರುವ ನಮ್ಮ ಮತದಾರರು ಈ ಬಾರಿ ನನ್ನನ್ನು, ಜಾತ್ಯತೀತ ಜನತಾದಳದ ಅಭ್ಯರ್ಥಿಯಾದ ನನ್ನನ್ನು ಅವರು ಚುನಾಯಿಸಲು ಈಗ ಒಂದು ಪಣ ತೊಟ್ಟಿದ್ದಾರೆ. ಯಾಕೆಂದರೆ ಈ ಹಿಂದೆ ನನ್ನನ್ನು 2 ಬಾರಿ ಸೋಲಿಸಿದರೂ ಕೂಡ ಜನರಿಗೆ ಈಗ ಅರ್ಥ ಆಗಿದೆ, ಇಲ್ಲಿ ಜಾತ್ಯತೀತ ಜನತಾದಳದ ಅಭ್ಯರ್ಥಿ ಗೆದ್ದರೆ ಇಲ್ಲಿ ಏನಾದರೂ ಆಗಬಹುದು ಒಂದು ನಿರೀಕ್ಷೆ ಇಟ್ಟಿದ್ದಾರೆ. ಯಾಕೆಂದರೆ ಕಳೆದ ಬಾರಿ 1992ರಲ್ಲಿ ನಾನು ಗೆದ್ದಾಗ ಇದೇ ವಾರ್ಡಿಗೆ ಹಕ್ಕುಪತ್ರ ಮತ್ತು ಪ್ರತಿ ಮನೆಗೆ ನಲ್ಲಿ ನೀರನ್ನು ಕೊಟ್ಟಿದ್ದೇನೆ, ದಾರಿದೀಪದ ವ್ಯವಸ್ಥೆ ಮಾಡಿದ್ದೇನೆ, ರಸ್ತೆಯನ್ನು ಅಭಿವೃದ್ಧಿ ಮಾಡಿದ್ದೇನೆ. ಆ ಸಣ್ಣ ಅನುದಾನದಿಂದ ಮಾಡಿದಂತಹ ಕೆಲಸಗಳು ಇದೀಗ ಜನರ ಆ ಭಾವನೆಯಲ್ಲಿ ಒಂದು ಉತ್ತೇಜನ ತಂದು ನನಗೆ ತುಂಬ ಪ್ರೋತ್ಸಾಹ ಮಾಡ್ತಾ ಇದ್ದಾರೆ. ಇನ್ಶಾಲ್ಲಾ ಈ ಒಂದು ಬಾರಿ ನಾನು ಒಂದು ಗೆಲುವಿನ ಪ್ರತೀಕ್ಷೆಯಲ್ಲಿದ್ದೇನೆ. ಹೊಸಕುರಲ್ ಬಳಗದವರು ಕೂಡ ನನ್ನ ಮೇಲೆ ಒಂದು ತುಂಬ ಆಶಾಭಾವನೆ ಇಟ್ಟುಕೊಂಡಿದ್ದಾರೆ. ಎಲ್ಲರಿಗೂ ಶುಭವಾಗಲೆಂದು ನಾನು ಹಾರೈಸ್ತಾ ಇದ್ದೇನೆ. ವೋಟು ನಿನ್ನ ಅಧಿಕಾರ, ನೀನೇ ಆರಿಸು ಸರಕಾರ. ವೋಟು ನೀಡದೆ ನೀನು ಕುಂತರೆ ನಿನಗೆ ನೀನೇ ಮಾಡಿಕೊಳ್ಳುವೆ ಅಪಚಾರ. ಅರಸ ಯಾರೇ ಆಗಿರಲಿ ಅವನು ನಮ್ಮ ಸೇವಕನು, ಇದನ್ನು ಅರಿತರೆ ಜನ್ಮ ಸಾರ್ಥಕ. ದಾಸನು ಅಲ್ಲ ಇಲ್ಲಿ ಯಾವುದೇ ಮತದಾರ. 18 ಆದವರೇ ಬನ್ನಿ, ಯುವ ಶಕ್ತಿ ತೋರ್ಬೆರಳ ತನ್ನಿ. 5 ಕೋಟಿ ವೋಟು ನೀಡಿ ದಾಖಲೆ